ನಮಸ್ಕಾರ, ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಪ್ರೆಸೆನ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ MGM ರಿಯಾಲಿಟಿ, ಪ್ರಾಯೋಜಕರಾಗಿ BDG ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದುವಿನ ವಿಚಾರ ಸವಾರರ ಪ್ರಾಣಕ್ಕೆ ಮುಳುವಾದ ಹೊಂಟಕುಂಟಿ ರಸ್ತೆಗಳು. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾಣಿಸಿಕೊಂಡಿರುವ ಹೊಂಡಗಳು ಅಪಾಯಕಾರಿಯಾಗಿದ್ದು, ದ್ವಿಚಕ್ರ ವಾಹನ ಸವಾರರು ಎಚ್ಚರಿಕೆಯಿಂದ ವಾಹನ ಚಲಾಯಿಸಬೇಕಾದ ಅನಿವಾರ್ಯತೆ ಇದೆ. ಲಘು ಮತ್ತು ಭಾರಿ ವಾಹನಗಳು ಹೊಂಡಗಳನ್ನು ತಪ್ಪಿಸುವ ಬದಲೇ ಅಪಘಾತವಾಗುವ ಸಾಧ್ಯತೆ ಅಲ್ಲಗಳೆಯುವಂತಿಲ್ಲ. ಹೆದ್ದಾರಿ ಗುಂಡಿಗಳಿಂದ ಅನೇಕ ಅಪಘಾತ ನಡೆದ ನಿದರ್ಶನಗಳಿದ್ದು, ಅದೇ ಸ್ಥಳದಲ್ಲಿ ಮತ್ತೆ ಹೊಂಡ ಉದ್ಭವಿಸುತ್ತಿರುವುದು ರಾಷ್ಟ್ರೀಯ ಹೆದ್ದಾರಿಯ ಗುಣಮಟ್ಟವನ್ನು ಪ್ರಶ್ನಿಸುವಂತಾಗಿದೆ. ಸಮಸ್ಯೆಗಳ ಬಗ್ಗೆ ಕಳೆದ ಅನೇಕ ವರ್ಷಗಳಿಂದ ಗಮನ ಸೆಳೆಯಲಾಗಿದ್ದರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸಮಸ್ಯೆ ಸರಿಪಡಿಸುವ ಗೋಜಿಗೆ ಹೋಗಿಲ್ಲ ಎಂಬ ಆರೋಪ ಕೂಡ ಕೇಳಿಬರುತ್ತಿದೆ. ಸುಗಮ ವಾಹನ ಸಂಚಾರಕ್ಕೆ ಅನುಕೂಲವಾಗಬೇಕಿದ್ದ ರಾಷ್ಟ್ರೀಯ ಹೆದ್ದಾರಿ 66ರ ನಂತೂರು KPT ಹೊಂಡ ಗುಂಡಿಗಳಿಂದಲೇ ತುಂಬಿ ಹೋಗಿದ್ದು, ಸವಾರರ ಪ್ರಾಣಕ್ಕೆ ಮುಳುವಾಗುತ್ತಿವೆ. ನಂತೂರು ಬಳಿ ಹೆದ್ದಾರಿಯಲ್ಲಿದ್ದ ಹೊಂಡ ಗೋಚರಕ್ಕೆ ಬಾರದೆ ಸ್ಕೂಟರ್ ಸವಾರನೊಬ್ಬ ಶನಿವಾರ ರಾತ್ರಿ ಅಪಘಾತಕ್ಕೀಡಾಗಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದೇ ರೀತಿಯ ಅಪಘಾತಗಳು ಈ ಹೆದ್ದಾರಿಯಲ್ಲಿ ಆಗಿಂದಾಗೆ ನಡೆಯುತ್ತಿದ್ದು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಗುಂಡಿ ಮುಚ್ಚಲು ಮೀನಾಮೇಷ ಎಣಿಸುತ್ತಿದೆ. ತೊಕ್ಕೊಟ್ಟು ದೇರಳಕಟ್ಟೆಯ ರಸ್ತೆ ಹದಗೆಟ್ಟಿದ್ದು, ಕೂಡಲೇ ದುರಸ್ತಿಪಡಿಸುವಂತೆ ಆಗ್ರಹಿಸಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಉಳ್ಳಾಲ ನಗರ ಸಮಿತಿ ವತಿಯಿಂದ ಬಬ್ಬುಕಟ್ಟೆ ಬಸ್ ಸ್ಟ್ಯಾಂಡ್ ಬಳಿ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಉರ್ವಷ್ಟೂರ್ ಅಶೋಕನಗರ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು, ಹೊಂಡ ಗುಂಡಿಗಳಿಂದ ತುಂಬಿ ಹೋಗಿದೆ. ರಸ್ತೆಯ ಅವ್ಯವಸ್ಥೆಯನ್ನ ಖಂಡಿಸಿ ಮತ್ತು ರಸ್ತೆ ದುರಸ್ತಿಗೆ ಆಗ್ರಹಿಸಿ ಡಿವೈಎಫ್ಐ ಉರ್ವಷ್ಟೂರ್ ಘಟಕದವರು ಪ್ರತಿಭಟನೆಯನ್ನ ನಡೆಸಿ ನಗರ ಪಾಲಿಕೆಗೆ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಂಪೂರ್ಣ ಹೊಂಡ ಗುಂಡಿಗಳಿಂದ ಆವೃತವಾಗಿರುವ ರಾಷ್ಟ್ರೀಯ ಹೆದ್ದಾರಿಗಳು ವಾಹನ ಸವಾರರ ಪ್ರಾಣಕ್ಕೆ ಕಂಟಕಪ್ರಾಯವಾಗಿದ್ದು, ಹೆದ್ದಾರಿಯುದ್ದಕ್ಕೂ ಬೃಹದಾಕಾರದ ಗುಂಡಿಗಳಿದ್ದು, ವಾಹನ ಸವಾರರು ಎದ್ದು ಬಿದ್ದು ಸಾಕಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಹೆದ್ದಾರಿ ಇಲಾಖೆಯವರು ಕೂಡಲೇ ಎಚ್ಚೆತ್ತು ರಸ್ತೆ ಕಾಮಗಾರಿಯನ್ನು ನಡೆಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು. ಇವತ್ತು ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದ ಮೋಹನ್ ಬೋಳಂಗಡಿ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ಇವಾಗ ಏನಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳು ಅವ್ಯವಸ್ಥೆಯ ಆಕಾರವಾಗಿದೆ. ಯಾಕೆಂದ್ರೆ ಬೃಹತ್ ಹೊಂಡ ಗುಂಡಿಗಳು ರಸ್ತೆಯುದ್ದಕ್ಕೆ ತುಂಬಿ ಹೋಗಿವೆ, ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ನೋಡಿ, ರಾಷ್ಟ್ರೀಯ ಹೆದ್ದಾರಿಯನ್ನು ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಅದರ ಗುಣಮಟ್ಟವನ್ನು ಸರಿಯಾಗಿ ಕಾಯ್ದುಕೊಳ್ಳಲಾಗಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಹೇಗಾಗಿತ್ತು ಮೊದಲು ಅದು PWD ರಸ್ತೆ ಆಗಿತ್ತು. ಅದನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿವರ್ತನೆ ಮಾಡಿದಾಗ ಅದೇ ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳಿದ್ದೇ ಹೊರತು ರಾಷ್ಟ್ರೀಯ ಹೆದ್ದಾರಿಯ ಮಾನದಂಡಕ್ಕೆ ಸರಿಯಾಗಿ ಅದನ್ನು ನಿರ್ಮಾಣ ಮಾಡಲಿಲ್ಲ. ಅದರ ನಂತರ ಏನು ಮಾಡಿದ್ರು ಅಂತ ಹೇಳಿದ್ರೆ ಅದರ ಅಗಲಗೊಳಿಸುವಂತ ಪ್ರಕ್ರಿಯೆಯನ್ನು ಮಾಡಿದ್ರು. ಅದನ್ನು ಸಹ ಆ PWD ರಸ್ತೆಯ ಗುಣಮಟ್ಟ ಎಷ್ಟಿದ್ರು ಅದೇ ಲೆವೆಲ್ಗೆ ಮಾಡಿದ್ದಾರೆ ಹೊರತು ರಾಷ್ಟ್ರೀಯ ಹೆದ್ದಾರಿಯ ಗುಣಮಟ್ಟಕ್ಕೆ ಮಾಡಲಿಲ್ಲ. ರಾಷ್ಟ್ರೀಯ ಹೆದ್ದಾರಿಯ ಗುಣಮಟ್ಟ ಅಂತ ಹೇಳಿದ್ರೆ ನಿಮಗೆ ಹೊಸದಾಗಿ ರಸ್ತೆ ನಿರ್ಮಾಣ ಮಾಡುವುದಾದ್ರೆ ರಾಷ್ಟ್ರೀಯ ಹೆದ್ದಾರಿ ನೋಡಿದ್ರೆ ಇಷ್ಟೇ ಸೈಜಿನ ಜಲ್ಲಿ ಹಾಕಬೇಕು, ಅದರ ಮೇಲೆ ಬಾರ್ಡರ್ಸ್ ಹಾಕಬೇಕು, ಅದರ ಮೇಲೆ ಪುನಃ ಬೇಬಿ ಜಲ್ಲಿ ಹಾಕಬೇಕು, ಅದರ ಮೇಲೆ ಡಾಮರ್ ಹಾಕಬೇಕು. ಇದೆಲ್ಲ ಕ್ರಮಗಳಿವೆ. ಇಷ್ಟೇ
ದಪ್ಪ ಇರಬೇಕು, ರಾಷ್ಟ್ರೀಯ ಹೆದ್ದಾರಿಯ ಡಾಮರೀಕರಣ ಇಷ್ಟೇ ದಪ್ಪ ಇರ್ಬೇಕಂತ ಹೇಳಿ ಒಂದು ಮಾರ್ಗಸೂಚಿ ಇದೆ. ಆ ಮಾರ್ಗಸೂಚಿಯ ಪ್ರಕಾರ ಅದನ್ನು ಮಾಡಬೇಕು. ಆದರೆ ಯಾವುದೇ ರಸ್ತೆಯನ್ನು ಆ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿಯಾಗಿ ಮೇಲ್ದರ್ಜೆಗೆ ಏರಿಸಲಾಗಲಿಲ್ಲ. ಮತ್ತು ಅದರ ಮೇಲೆ ನೀವು ಡಾಮರ್ ಹಾಕಿದ ಮೇಲೆ ಹೊರಲಾಡಿಸುವಂತ ರೋಲರ್, ಅದರ ವೆಯ್ಟ್ ಎಷ್ಟು, ಟೋಟಲ್ ರೋಲರ್ ವೆಯ್ಟ್ ಹೆಚ್ಚು ಇದ್ರೆ ಒಂದು 30 ಟನ್ ಇರ್ಬೋದು. ಆ 30 ಟನ್ನ ಒತ್ತಡದಲ್ಲಿ ಅಲ್ಲಿ ಡಾಮರನ್ನು ಕುಳ್ಳಿರಿಸಲಾಗ್ತಾ ಇತ್ತು. ಆದರೆ ಅದರ ಮೇಲೆ ಅದೇ ರಸ್ತೆಯಲ್ಲಿ ನಿಮಗೆ 30 ಟನ್ಗಿಂತ ಹೆಚ್ಚಿನ ಭಾರ ಇರುವಂತಹ ವಾಹನಗಳು ಸಂಚರಿಸಿದ ಸಂದರ್ಭದಲ್ಲಿ ಆ ಡಾಮರ್ ಏನಾಗ್ತದೆ, ಅದು ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ಬಿರುಕು ಬಿಡ್ತದೆ. ಇಲ್ಲಿ ಮಳೆಗಾಲದಲ್ಲಿ ವಿಪರೀತ ಮಳೆ ಬರ್ತದೆ, ಬೇಸಿಗೆ ಕಾಲದಲ್ಲಿ ವಿಪರೀತ ಬಿಸಿಲು ಬರ್ತದೆ, ಚಳಿಗಾಲದಲ್ಲಿ ಅತ್ಯಂತ ಚಳಿ ಪ್ರದೇಶ ಇದೆ. ಅದರಿಂದ 3 ಕಾಲದಲ್ಲೂ ಇಲ್ಲಿ ನೈಸರ್ಗಿಕ ವಾತಾವರಣ ವಿಭಿನ್ನವಾಗಿರುವಂಥದ್ದು. ಆದ್ದರಿಂದ ಆ ಸಂದರ್ಭದಲ್ಲಿ ಬಿರುಕು ಬಿಟ್ಟಂತಹ ರಸ್ತೆ ಮಳೆಗಾಲ ಬಂದ ಕೂಡಲೇ ಅದರ ಮಧ್ಯಕ್ಕೆ ನೀರು ನುಗ್ಕೊಂಡು ರಸ್ತೆ ಹಾಳಾಗಿ ಹೋಗ್ತದೆ. ಅದರ ಮೇಲೆ ಪುನಃ ವಾಹನಗಳಾದ ಕೂಡಲೇ ನಿಮಗೆ ಜಲ್ಲಿ, ಬೇಬಿ ಜಲ್ಲಿ ಇದೆಲ್ಲ ಎದ್ದೋಗ್ಲಿಕ್ಕೆ ಶುರು ಆಗ್ತದೆ. ಆ ಸಂದರ್ಭದಲ್ಲಿ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡದಿದ್ರೆ ಅಲ್ಲಿ ಹೊಂಡ ಗುಂಡಿಗಳೇ ನಿರ್ಮಾಣ ಆಗುವುದೇ ಹೊರತು ಮತ್ತೇನು ಆಗುವುದಿಲ್ಲ. ಮತ್ತೆ ಮಳೆಗಾಲದ ಒಂದು ಕಾರಣ ಕೊಟ್ಟು PWD ಇಲಾಖೆ ಆಗ್ಬೋದು, ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಆಗ್ಬೋದು, ಅದನ್ನು ನಿರ್ವಹಣೆ ಮಾಡುವುದಿಲ್ಲ. ಸರ್, ಇವಾಗ ಏನಂದ್ರೆ ತೇಪೆ ಹಾಕ್ತಾರೆ, ತೇಪೆ ಹಾಕಿ ಮರುದಿವಸವೇ ಏನು ಸಂಪೂರ್ಣ ಕಾಮಗಾರಿ ಎದ್ದು ಹೋಗಿರುವಂತ ನಿದರ್ಶನಗಳು ಕೂಡ ಇವೆ. ಅದು ತೇಪೆ ಹಾಕುವುದೇ ಆ ರೀತಿ ನೋಡಿ. ತೇಪೆ ಹಾಕುವಾಗ ನಿಮ್ಗೆ ಒಮ್ಮೆಗೆ ಅದು ಹೊಂಡ ಮುಚ್ಚಿದಾಗೆ ಆಗ್ತದೆ. ನೀವು ಅದನ್ನು ಎಷ್ಟು ಸಾಂದ್ರತೆಯಲ್ಲಿ, ಎಷ್ಟು ಅದರ ಮೇಲೆ ಒತ್ತಡ ಹಾಕಿ ಅದನ್ನು ರಸ್ತೆಗೆ ಅಂಟಿಸ್ತೀರಿ, ಅದರ ಮೇಲೆ ಅದರ ಬಾಳ್ವಿಕೆ ಇರುವುದು. ಇದು ಅಷ್ಟು ಪ್ರಯತ್ನ ಮಾಡುವುದೇ ಇಲ್ಲ. ಕೇವಲ ಸಣ್ಣದೊಂದು ರೋಲರ್ ತಂದು ಆ ಜಾಗಕ್ಕೆ ಎಷ್ಟು ಬೇಕು ಅಷ್ಟಕ್ಕೆ ರೋಲರ್ ಹಾಕಿ ಹೋಗ್ತಾರೆ ಹೊರತು ಬೇರೆ ಏನಾಗುತ್ತದೆ. ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಮಗೆ ಮಿನಿಮಮ್ ಅಂದ್ರೂ 50 ಟನ್ನು, 60 ಟನ್ನು, 70 ಟನ್ನು ಭಾರದ ಲಾರಿಗಳು ಹೋಗುವಂತ ಅನಿವಾರ್ಯತೆಗಳಿರ್ತದೆ. ಆಕ್ಚುಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಷ್ಟು ಭಾರದ ವಾಹನಗಳು ಹೋಗಬಾರದು, ಆದ್ರೆ ಲಾರಿಗಳು ಹೋಗ್ತವೆ. ಅದನ್ನು ನಿಲ್ಲಿಸಿ ಅದಕ್ಕೆ ದಂಡ ಹಾಕುವಂತ ಪ್ರಕ್ರಿಯೆ ಹೊರತು ಅದನ್ನು ಅರ್ಧ ಇಳಿಸಿ ಅರ್ಧ ಇಟ್ಕೊಂಡು ಹೋಗಿ ಅಂತ ಹೇಳುವಂತ ಕ್ರಮ ಇಲ್ಲ. ಅದರಿಂದ ಅದು ಹೋಗ್ಲೇಬೇಕು. ಇದರಿಂದಾಗಿ ರಸ್ತೆಗಳ ಮೇಲಿನ ಒತ್ತಡಗಳು ಜಾಸ್ತಿಯಾಗಿ ರಸ್ತೆಗಳು ಹಾಳಾಗ್ತಾ ಇರೋದು. ಈಗ ನಿಮ್ಗೆ ಟೋಲ್ ರಸ್ತೆಗಳಂತ ಬರುತ್ತೆ, ಟೋಲ್ ಸಂಗ್ರಹ ಮಾಡ್ತಾರೆ. ಆ ಟೋಲ್ ಸಂಗ್ರಹ ಮಾಡಿದ್ರೆ ಆ ರಸ್ತೆಯನ್ನು ನಿರ್ವಹಣೆ ಮಾಡೋದು ಟೋಲ್ ಯಾರು ಸಂಗ್ರಹ ಮಾಡೋದು ಆ ಕಂಪನಿ ಮಾಡಬೇಕು. ಯಾಕಂದ್ರೆ ಆ ರಸ್ತೆಯನ್ನು ನಿರ್ಮಾಣ ಮಾಡಿರ್ತಾರೆ ಅವರು. ಅದರಿಂದಾಗಿ ಆ ರಸ್ತೆಯನ್ನು ನಿರ್ವಹಣೆ ಅವರೇ ಮಾಡಬೇಕು, ಆದ್ರೆ ಅವರು ನಿರ್ವಹಣೆ ಮಾಡ್ತಾ ಇಲ್ಲ. ನಿಮ್ಗೆ ಎಲ್ಲಿವರೆಗೆ ದುರವಸ್ಥೆ ಇದೆ ಅಂತ ಹೇಳಿದ್ರೆ ಟೋಲ್ನ ಪಕ್ಕದಲ್ಲಿಯೇ ಅಷ್ಟಷ್ಟು ದೊಡ್ಡ ಹೊಂಡಗಳು ಇರ್ತದೆ. ಈಗ ನೀವು ಬ್ರಹ್ಮರಕೋಟ್ಲು ಟೋಲ್ ಇದೆ, ಅದೊಂದು ಅನಧಿಕೃತ ಟೋಲ್ ಅಂತಲೇ ಹೇಳಲಾಗ್ತಿದೆ, ಆದ್ರೆ ಟೋಲ್ ಸಂಗ್ರಹ ಆಗ್ತಾ ಇದೆ ಅಲ್ಲಿ. ಆಯ್ತಾ? ಆ ಟೋಲಿಗೆ ಹೋಗುವಾಗಲೇ ನಿಮಗೆ ಒಂದು 10-15 ಹೊಂಡಗಳು ನಿಮ್ಮನ್ನು ಎದುರುಗೊಳ್ತದೆ. ಮತ್ತೆ ಅಷ್ಟು ಹೊಂಡಗಳಲ್ಲಿ ನೀವು ಹಾರಿಕೊಂಡು ಹೋಗಿ ಟೋಲ್ ಹತ್ರ ಹೋಗುವಾಗ ಮತ್ತೆ ಟೋಲ್ ಕೊಡುವಂತ ಅನಿವಾರ್ಯತೆ ಏನಿದೆ? ಆ ಹೊಂಡಗಳನ್ನು ಅವರು ಟೋಲ್ ಸಂಸ್ಥೆಯವರು ಇದು ಮಾಡಿದ್ರು. ಜನರು ಕೂಡ ಅದನ್ನೇ ಪ್ರಶ್ನೆ ಮಾಡ್ತಾ ಇರೋದು. ಜನ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ನಮ್ಮ ಜನರ ಅವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತೇವೆ, ಮಾಧ್ಯಮಗಳಲ್ಲಿ ಕೂತ್ಕೊಂಡು ನಾವು ಮಾತಾಡ್ತೇವೆ, ಆದ್ರೆ ಅಲ್ಲಿ ಸ್ಥಳದಲ್ಲಿ ಯಾರು ಅದನ್ನು ಪ್ರಶ್ನೆ ಮಾಡುವವರು ಇಲ್ಲ. ಪ್ರಶ್ನೆ ಮಾಡಿದ ಕೂಡಲೇ ಅಲ್ಲಿ ಟೋಲ್ ಸಿಬ್ಬಂದಿಗಳು ಹೊಡೆದಾಟಕ್ಕೆ ಬರ್ತಾರೆ. ಯಾರಿಗೂ ಅಲ್ಲಿ ಹೊಡೆದಾಟ ಬೇಕಾ? ಇಲ್ಲ. ಎಲ್ಲಿಂದ ಬೆಂಗಳೂರಿಂದ ಬರುವವನೋ ಎಲ್ಲಿಂದ ಬೇರೆ ಕಡೆಯಲ್ಲಿ ಬರುವವನೋ ಅಲ್ಲಿ ಹೊಡೆದಾಟ ಮಾಡಿಕೊಂಡು ಅಲ್ಲೊಂದು ಪೊಲೀಸ್ ಕೇಸ್ ಆಗಿ ಅವ ಕೇಸಿಗಾಗಿ ಪುನಃ ಒಂದು 4-5 ವರ್ಷ ಆ ಬಂಟ್ವಾಳ ಕೋರ್ಟಿಗೆ ಅಲ್ದಾಡುವಂತ ಅನಿವಾರ್ಯತೆ ಅವನಿಗೆ ಬೇಕಾ? ಹೇಗೂ 2 ಹೊಂಡ ಜಾಸ್ತಿ ಬಿತ್ತು ಅಂತ ಹೇಳಿ ಹೋಗ್ತಾನೆ ಅವನು, ಅಷ್ಟು ಬಿಟ್ಟರೆ ಏನಲ್ಲ. ಆದ್ರೆ ಅದನ್ನು ಸ್ಥಳೀಯರು ಅದರಲ್ಲಿ ಪ್ರತಿಭಟಿಸಬೇಕು. ಸ್ಥಳೀಯರು ಪ್ರತಿಭಟಿಸಿದ ಕೂಡಲೇ ಅದರಲ್ಲಿ ಬೇರೆ ಬೇರೆ ರೀತಿಯ ಗೊಂದಲಗಳು ಸೃಷ್ಟಿಯಾಗ್ತದೆ. ಈ ಹಿಂದೆ ಸಹ ಅಷ್ಟೇ, ಸ್ಥಳೀಯರೊಮ್ಮೆ ಪ್ರತಿಭಟನೆ ಮಾಡಿದ್ರು, ಸ್ಥಳೀಯರ ಮೇಲೆ ಕೇಸ್ ಆಯಿತು. ಅದನ್ನು ಮತ್ತೆ ಸ್ಥಳೀಯರ ಪರವಾಗಿ ಯಾರೂ ಬರಲಿಲ್ಲ. ಸರ್ಕಾರ ಅಂತ ಇರುವಾಗ ಸರ್ಕಾರ ಟೋಲು ಯಾರು ಕಟ್ತಾರೆ ಅವರ ಪರವಾಗಿ ಇರ್ತದೆ ಹೊರತು
ಸಾರ್ವಜನಿಕರ ಪರವಾಗಿ ಸರ್ಕಾರ ಇರುವುದಿಲ್ಲ. ಆದ್ದರಿಂದಾಗಿ ಆ ಅವ್ಯವಸ್ಥೆಗಳು ಆ ರೀತಿಯಾಗಿ ಮುಂದುವರಿತಿದೆ. ನೀವು ಎಷ್ಟೇ ಪ್ರತಿಭಟನೆ ಮಾಡಿ ಅದು ಆವತ್ತಿಗೆ ಸೀಮಿತವೇ ಹೊರತು ಅದರ ಮುಂದಿನ ಇದಿಲ್ಲ. ಯಾವಾಗ ಜಿಲ್ಲಾಧಿಕಾರಿಗಳು ಒಂದು ಸರಿ ಹೇಳಿದ್ರು, ರಸ್ತೆ ಹೊಂಡಗಳ ಕಾರಣದಿಂದಾಗಿ ಏನಾದರೂ ಅಪಘಾತ ಸಂಭವಿಸಿ ಜೀವಹಾನಿ ಆದರೆ ರಸ್ತೆಯನ್ನು ಯಾರು ನಿರ್ವಹಣೆ ಮಾಡ್ತಾರ ಅದರ ಇಂಜಿನಿಯರ್ಗಳ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸ್ತೇವೆ ಅಂತ ಹೇಳಿ ಇವತ್ತಿನವರೆಗೂ ಅಂತ ಒಂದು ಪ್ರಯತ್ನಗಳನ್ನ ಜಿಲ್ಲಾಡಳಿತ ಮಾಡಲಿಲ್ಲ. ಪೊಲೀಸರು ಕೇಸು ದಾಖಲು ಮಾಡ್ಕೊಂಡು ಹೋಗ್ಲಿಲ್ಲ. ಕೆಲವು ವರ್ಷಗಳ ಹಿಂದೆ ಮಣಿಪಾಲದಲ್ಲಿ ಒಬ್ರು ಮಗುವನ್ನು ಕರ್ಕೊಂಡು ಸ್ಕೂಟರಲ್ಲಿ ಬರ್ತಾ ಇದ್ರು. ಸ್ಕೂಟರ್ ಸ್ಕಿಡ್ ಆಯ್ತು. ಸ್ಕೂಟರ್ ಸ್ಕಿಡ್ ಆದಾಗ ಮಗು ರಸ್ತೆಗೆ ಬಿತ್ತು. ಹೊಂಡ ತಪ್ಪಿಸ್ಲಿಕ್ಕೆ ಹೋಗಿ ಸ್ಕೂಟರ್ ಸ್ಕಿಡ್ ಆಯ್ತು, ಮಗು ರಸ್ತೆಗೆ ಬಿತ್ತು. ಅವರು ಹೇಳಿದ್ರು, ನಾವು ಹೊಂಡದಿಂದಾಗಿ ನನ್ನ ಮಗು ರಸ್ತೆಗೆ ಬಿದ್ದು ಪೆಟ್ಟಾಗಿದೆ ಅಂತೇಳಿ ಅವರು ಆ ಮಗುವನ್ನು ಆಸ್ಪತ್ರೆಗೆ ಕೊಂಡು ಹೋಗಿದ್ರು. ಆಸ್ಪತ್ರೆಯಲ್ಲಿ ಅದನ್ನೇ ಹೇಳಿಕೆ ಹೇಳಿದ್ರು. ಮಗು ಡೆತ್ ಆಯ್ತು. ಇಂಟಿಮೇಷನ್ ಹೋಯ್ತು ಪೊಲೀಸ್ ಠಾಣೆಗೆ. ಪೊಲೀಸರು ಬಂದರು, ಇವರು ಸ್ಟೇಟ್ಮೆಂಟ್ ತಗೊಂಡ್ರು, ನೀವು ಏನು ಆಯ್ತು ಅಂತೇಳಿ. ಇವರು ಹೇಳಿದ್ರು, ಈಗ ಸ್ಕೂಟರ್ ಸ್ಕಿಡ್ ಆದದ್ದು, ಈಗ ಹೊಂಡ ತಪ್ಪಿಸ್ಲಿಕ್ಕೆ ಹೋದೆ, ಸ್ಕೂಟರ್ ಸ್ಕಿಡ್ ಆಯ್ತು. ಆಯ್ತು, ನಾವು ಕೇಸ್ ಮಾಡ್ತೇವೆ ಅಂತ ಹೇಳಿದ್ರು. ಆಯ್ತು, ಕೇಸ್ ಮಾಡಿ ಅಂತ ಹೇಳಿದ್ರು. ಇವರು ಏನು ಎನಿಸಿದೆ ಅಂತ ಹೇಳಿದ್ರೆ, ಆ PWD ಇಲಾಖೆಯ ಆ ಹೊಂಡಕ್ಕೆ ಯಾರು ಕಾರಣರಾಗಿದ್ದಾರೆ, PWD ಇಲಾಖೆಯವರು, ಅದರ ಇಂಜಿನಿಯರ್ಗಳ ಮೇಲೆ ಕೇಸ್ ಆಗ್ತದೆ ಇವ್ರು ಎನಿಸಿದ್ರು. ಆದ್ರೆ ಪೊಲೀಸರು ಕೇಸ್ ಮಾಡಿದ್ದು ಯಾರ ಮೇಲೆ? ಮಗು ಡೆತ್ ಆದಕ್ಕೆ ತಂದೆಯ ಮೇಲೆ. ಮಗು ಡೆತ್ ಆದಕ್ಕೆ ತಂದೆ ಮೇಲೆ ಕೇಸ್ ಮಾಡಿದ್ರು 304A ಅಲ್ಲಿ. ಇವರ ನಿರ್ಲಕ್ಷ್ಯತನದ ಚಾಲನೆಯಿಂದಾಗಿ ಸ್ಕೂಟರ್ ಸ್ಕಿಡ್ ಆಗಿ ಮಗು ಡೆತ್ ಆಗಿದೆ ಅಂತ ಹೇಳಿ. ಆಯ್ತಾ, ಅವರು ಮಗುವಿನ ಅಪರಾಧ ಕ್ರಿಯೆಗಳನ್ನ ಮುಗಿಸಿಕೊಂಡು ಮನೆಗೆ ಬರುವಾಗ ಪೊಲೀಸರು ಹೋದ್ರು. ಸ್ವಾಮಿ, ನಿಮ್ಮ ಮೇಲೆ ಕೇಸ್ ಆಗಿದೆ, ಬನ್ನಿ ನಿಮ್ಮನ್ನು ಅರೆಸ್ಟ್ ಮಾಡಿ ಪ್ರೊಸೀಜರ್ ಮಾಡಲಿಕ್ಕೆ ಉಂಟು ಅಂತೇಳಿ. ಇಷ್ಟೊತ್ತಿಗೆ ಜನರೆಲ್ಲ ಸೇರಿದ್ರು, ಗಲಾಟೆ ಆಯಿತು. ನಾವು ಕಂಪ್ಲೇಂಟ್ ಕೊಟ್ಟಿರೋದು ಅಲ್ಲಿ PWD ಇಲಾಖೆಯ ಇಂಜಿನಿಯರ್ಗಳ ಮೇಲೆ, ಅವರ ಮೇಲೆ ನೀವು ಕ್ರಮ ತಗೊಳ್ಬೇಕು. ನೀವು ಇಲ್ಲಿ ಸಂತ್ರಸ್ತ ಫ್ಯಾಮಿಲಿಯ ಮೇಲೆ ನೀವು ಕ್ರಮ ತಗೊಳ್ತೀರಿ ಅಂತೇಳಿ. ಮತ್ತೆ ಅಲ್ಲಿ ಯಾವತ್ತೇನು ಅರೆಸ್ಟ್ ಮಾಡದೆ ಬಿಟ್ಟರು. ಅದರ ನಂತರದ ತನಿಖೆಯಲ್ಲಿ ಅವರ ಮೇಲೆ ಚಾರ್ಜ್ ಮಾಡಿದ್ರು. ಅವರಿಗೆ ಮತ್ತೆ ಸಮನ್ಸ್ ಆಯ್ತು. ಅವ್ರು ಮತ್ತೆ ಕೋರ್ಟಿಗೆ ಹೋಗಿ ಅದಕ್ಕೆ ಜಾಮೀನು ತಗೊಳ್ಬೇಕಾಯ್ತು. ಈ ರೀತಿಯ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಯಾವುದೇ ಆಕ್ಸಿಡೆಂಟ್ ಕಾರಣ ಏನು ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿ ಯಾರು ಅದರಲ್ಲಿ ತಪ್ಪಿತಸ್ಥರು ಎನ್ನುವುದನ್ನು ಗುರುತಿಸಬೇಕು. ರೈಡರ್ ತಪ್ಪಿತಸ್ಥ ಅಲ್ಲದಿದ್ರೆ ಯಾರು ತಪ್ಪಿತಸ್ಥರು? ರಸ್ತೆ ಕಾರಣಕ್ಕಾಗಿ ಅಪಘಾತ ಆಗಿದೆ ಅಂತಾದ್ರೆ ಆ ರಸ್ತೆ ನಿರ್ವಹಣೆಯ ಜವಾಬ್ದಾರಿ ಯಾರಿಗೆ? ಹೊಣೆ ಹೊತ್ತವರು ಯಾರು? ಸಂಬಂಧಿತ ಇಲಾಖೆಗೆ ನೋಟಿಸ್ ಕೊಡ್ಬೇಕು. ನೋಡಿ, ಅದರ ಹೊಣೆ ಹೊತ್ತವರು ಯಾರು ಅಂತೇಳಿ ನೀವು ಹೇಳ್ಬೇಕು ಅಂತೇಳಿ. ಅಂತವರು ಅವ್ರ ಹೆಸರು ಕೊಟ್ರೆ ಅವರ ಮೇಲೆ ಕೇಸು ಮಾಡಬೇಕು. ಈ ರೀತಿಯ ಕೇಸುಗಳಾದರೆ ಒಬ್ಬೊಬ್ಬ ಇಂಜಿನಿಯರ್ಗಳು ಒಂದೊಂದು ಅಪಘಾತಕ್ಕೆ ನ್ಯಾಯಾಲಯಕ್ಕೆ ಅಲ್ದಾಡುವಂತ ಪರಿಸ್ಥಿತಿ ಬಂದ್ರೆ ಆಗ ಅವರಿಗೆ ಗೊತ್ತಾಗತ್ತೆ, ಓ ಇದರಲ್ಲಿ ಇನ್ನು ನಾವು ಕಾಂಟ್ರಾಕ್ಟರ್ಗಳ ಕಮಿಷನ್ ತಗೊಂಡು ಈ ವ್ಯವಹಾರ ಮಾಡಬಾರದು. ನಾವು ಅಲ್ಲಿ ತಗೊಳ್ಳುವ ಕಮಿಷನ್ ಇಲ್ಲಿ ಈಚೆಗೆ ಕೋರ್ಟ್ ಕೇಸುಗಳಿಗೆ ವ್ಯಯ ಆಗ್ತದೆ. ಅದರಿಂದ ಇದರಲ್ಲಿ ಲಾಭ ಏನು ಇಲ್ಲ. ನಾವು ಅಲ್ಲಿ ಒಂದು 15% ತಗೊಳ್ತೇವೆ, ಅದು ಈಚೆಗೆ ಹೋಗ್ತದೆ. 50% ಕಾಂಟ್ರಾಕ್ಟರ್ ತಿಂತಾನೆ, 15% ನಾವು ತಿಂತೇವೆ. 35% ಅಲ್ಲಿ ಕೆಲಸ ಮಾಡ್ತಾನೆ. ಆದ್ರಿಂದಾಗಿ ಇದು ಇಂಥ ದುರಂತಗಳು ಆಗುವುದು ಅಂತ ಹೇಳಿ. ಇವಾಗ ನಮ್ಮ ಜೊತೆಗೆ ಏನು ಸಾಮಾಜಿಕ ಕಾರ್ಯಕರ್ತರಾದ ಜೆರಾಲ್ಡ್ ಟವರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಏನಂದ್ರೆ ಇವಾಗ ಏನು ರಾಷ್ಟ್ರೀಯ ಹೆದ್ದಾರಿಗಳು ಅವ್ಯವಸ್ಥೆ ಆಗರವಾಗಿದೆ, ಮಾತ್ರವಲ್ಲದೆ ಹೊಂಡ ಗುಂಡಿಗಳಿಂದ ತುಂಬಿ ಹೋಗಿದೆ. ಈ ಬಗ್ಗೆ ಏನ್ ಹೇಳ್ತೀರಾ ಅಂತ? ನಾನು ಹೇಳುವುದು ನಿಮ್ಗೆ ಈಗ ನಮಸ್ತೆ ಹೇಳಿದೆ. ಈಗ ಈ ಹೈವೇಗಳಿಂದ ನಮ್ಮ ಅವಸ್ಥೆ ಆಗಿದೆ. ಏನಂತ ಹೇಳಿದರೆ, ಒಂದು ಮುಖ್ಯವಾಗಿ ಕಳಪೆ ಕಾಮಗಾರಿಗಳು. ಈಗ ಎಂತ ಹೇಳಿದರೆ, ಕಾಮಗಾರಿಯಲ್ಲಿ ಈ ಕಡೆ ಕಾಮಗಾರಿ ಆಗ್ಬೇಕು, ಆ ಕಡೆ ಅವನ ಮನೆ ಮೇಲೆ ಬರ್ಬೇಕು. ಯಾರು ಆಡಳಿತದಲ್ಲಿ ಇರುವವ ಮತ್ತೆ ನಮ್ಮ ಚುನಾಯಿತ ಪ್ರತಿನಿಧಿ. ಈಗ ಕೆಲವು ಕಡೆ, ಈಗ ನಾನು ಈಗ ಉಡುಪಿಗೆ ಬಂದಿದ್ದೇನೆ. ಉಡುಪಿಯಲ್ಲಿ ನಾನು ನೋಡಿ 90% ಹೈವೇ ಒಳ್ಳೆ ಇದೆ. ಈ ಜಂಕ್ಷನ್ ಬಳಿ ಎಲ್ಲಿ ಸೇರ್ತದೆ 4 ರಸ್ತೆ, ಅಲ್ಲಿ ಮರಕ್ಕಾಗಿದೆ. ಯಾಕಂತ ಹೇಳಿದರೆ ಅಲ್ಲಿ ಸ್ವಲ್ಪ ಉತ್ತಮ ಗುಣಮಟ್ಟದ ಡಾಮರನ್ನು ಹಾಕ್ಬೇಕು. ಮೊದಲಿನ ಮೇಡಮ್ ಕೇಳ್ತದೆ,
ಮೊದಲೆಲ್ಲ ಗುಣಮಟ್ಟವನ್ನು ಪರಿಶೀಲಿಸಲು NITK ಅವರ ಇಂಜಿನಿಯರ್ ಬಂದು ಟೆಸ್ಟ್ ಮಾಡ್ತಿದ್ದರು. ಅದರ ರಸ್ತೆದು ಡೆನ್ಸಿಟಿ ಸ್ಟ್ರಾಂಗ್ ಉಂಟಾ, ಡಾಮರಲ್ಲಿ ಕಲಬೆರಕೆ ಉಂಟಾ ಎಲ್ಲ ಅಂತ ಹೇಳಿ. ಇವಾಗ ಆತರ ಯಾವ್ದು ಆಗ್ತಾ ಇಲ್ವಾ ಅಂತ? ಇಲ್ಲ, ಯಾಕಂತ ಹೇಳಿದರೆ ಈಗ ಅವನ್ ಕಾಂಟ್ರಾಕ್ಟ್ ತಗೊಳ್ಳುವ ಗುತ್ತಿಗೆದಾರ ಹೇಳ್ತಾನೆ, MLA ನನ್ನ ಅಂಕಲ್, MLAಗೆ ಓಟಿಗೆ ಹಣ ಕೊಟ್ಟದ್ದು ನಾನು, ಅದರ ನಂತರ MLA ನನ್ನ ಪಕ್ಷದವ, ನಾವೆಲ್ಲ ಓಟ್ ಕೊಡುದು ಅವನಿಗೆ, ನನಗೆ ಮಂತ್ರಿದು ಪರಿಚಯ ಉಂಟು. ಈ ತರ ಬಿಲ್ ಎಲ್ಲ ಪಾಸ್ ಆಗ್ತದೆ ಹೇಳುವಾಗ ಯಾವ್ದು ಕೂಡ ಪರಿಶೀಲನೆ ಇಲ್ಲ. ಅದರ ಜೊತೆಯಲ್ಲಿ ಹೇಗೂ ನಮ್ಗೆ ಚಪ್ಪಾಳೆ ಹೊಡೆಯುವಾಗ 2 ಕೈಗಳು ಬೇಕಾ, ಅದೇ ರೀತಿ ಜನರ ಸಹಕಾರ ಕೂಡ ಬೇಕು. ನಾನು 67 ವಯಸ್ಸಿನಲ್ಲಿ, ಈಗ 69 ಆಯ್ತು, 68 ವಯಸ್ಸಾಗುವಾಗ ಮಂಗಳೂರು ಕದ್ರಿ ಪೊಲೀಸ್ ಠಾಣೆಯಲ್ಲಿ ನ್ಯಾಷನಲ್ ಹೈವೇಯ ಮುಖ್ಯ ಅಧಿಕಾರಿಯ ಮೇಲೆ ನಾನು ಕಂಪ್ಲೇಂಟ್ ಮಾಡಿದ್ದೇನೆ, ಪೊಲೀಸ್ ಕಂಪ್ಲೇಂಟ್, FIR ದಾಖಲು ಮಾಡಿದ್ದೇನೆ. 5 ಮಂದಿ ಸತ್ತದ್ದು ನಂತೂರಲ್ಲಿ. ಆದರೆ ಒಂದು ನಮ್ಮ ಕಮ್ಯುನಿಸ್ಟ್ ಪಕ್ಷದಲ್ಲೂ DYFI ಇವರೆಲ್ಲ ಪ್ರತಿಭಟನೆ ಮಾಡ್ತಾರಲ್ಲದೆ ಬೇರೆಯವರು ಲೆಟರ್ ಹೆಡ್ ಇದು ಏನು ಸಂಘಟನೆಗಳು ತಮ್ಮದೊಂದು ಲೆಟರ್ ಹೆಡ್ ಮತ್ತೆ ಮಾಧ್ಯಮದಲ್ಲಿ ಫೋಟೋ ಪೇಪರ್ ಅಲ್ಲಿ ಫೋಟೋ ಬಂದ್ರೆ ಆಯ್ತು. ಪ್ರಾಕ್ಟಿಕಲ್ ಆಗಿ ನಾವು ಏನ್ ಮಾಡ್ಬೇಕಾಗಿದ್ದಾರೆ, ಇಂಥ ಸಾವು ನೋವುಗಳಾಗುವಾಗ ಇಲಾಖೆಯ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು FIR ದಾಖಲಿಸಿ ಕೇಸ್ ದಾಖಲು ಮಾಡಬೇಕು ಪರಿಹಾರಕ್ಕೆ. ನಾನು ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಸಾರಿ ಆಗ್ತೇನೆ, ನಿಮ್ಮ ಮನೆ ಮಗನ ಸತ್ತಿದ್ದಾನೆ, ನನ್ಗೆ ದುಃಖ ಬರ್ತದೆ, ಆದರೆ ನೀವು ನಿಮ್ಮ ನೆರೆಕರೆಯವರ ಮತ್ತೆ ಕುಟುಂಬದ ಸದಸ್ಯರ ಜೊತೆಗೆ ಸೇರಿಕೊಂಡು ಕೂಡಲೇ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಅಂತೇಳಿ. ಯಾಕಂತ ಹೇಳಿದರೆ ಮಡಿಕೇರಿಯಲ್ಲಿ ಒಬ್ಬ, ಅದು ರಾಷ್ಟ್ರೀಯ ಹೆದ್ದಾರಿ ಅಲ್ಲ, ನಮ್ಮ ಮುನ್ಸಿಪಾಲಿಟಿ ರಸ್ತೆಯಲ್ಲಿ ಮಡಿಕೇರಿದು ಒಬ್ಬನು ಯುವಕ ಸಾಯ್ತಾನೆ. ಅವನ ತಂದೆ ಬಹುಶಃ ವಕೀಲರು, ಒಂದೇ ಮಗ. ಅದು ಹಾಗೆ 12 ವರ್ಷ ಆಯ್ತು. ಅವರು 1 ಕೋಟಿ ರೂಪಾಯಿಗೆ ಪರಿಹಾರಕ್ಕೆ ಕೇಸ್ ಹಾಕ್ತಾರೆ, ಹೈಕೋರ್ಟಿಗೆ ಹೋಗ್ತದೆ, ಅಲ್ಲಿ 50 ಲಕ್ಷ ಪಾಸ್ ಆಗ್ತದೆ ಅವರಿಗೆ. ಆ 50 ಲಕ್ಷವನ್ನು ಬ್ಯಾಂಕ್ ಅಲ್ಲಿ ಇಟ್ಟು ಅದರ ಬಡ್ಡಿಯಲ್ಲಿ ಯಾರಿಗೆ ಅಪಘಾತ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ ಅವರ ವೆಚ್ಚವನ್ನು ಇವರು ಭರಿಸ್ತಾರೆ, ಈ ತಂದೆ. ಅವಾಗಂತ ಹೇಳಿದರೆ ಆ ಮುನ್ಸಿಪಾಲಿಟಿಗೆ ಆವಾಗಿನ ಯಾರು ಅಧ್ಯಕ್ಷ ಇದ್ದ ಅವನಿಗೆ ಕೋರ್ಟಿಗೆ ಹೇಳಿದರು, ಇಂಜಿನಿಯರ್ ಕೋರ್ಟಿಗೆ ಹೋಗ್ಬೇಕಾಯ್ತು, ಅವರಿಗೆ ಒಳ್ಳೆ ಮಾನಸಿಕ ಇದು ಟಾರ್ಚರ್ ಸಿಕ್ಕಿತು, ಏನು ಶಿಕ್ಷೆ ಸಿಕ್ಕಿತು ಮಾನಸಿಕವಾಗಿ. ಇವರಿಗೆ ದುಡ್ಡು ಬೇಕಿರ್ಲಿಲ್ಲ, ಆ ದುಡ್ಡನ್ನು ಬ್ಯಾಂಕ್ ಅಲ್ಲಿ ಇಟ್ಟು ಅದರ ಬಡ್ಡಿ ಹಣದಲ್ಲಿ ಸಮಾಜ ಸೇವೆ ಮಾಡ್ತಾರೆ ಇವತ್ತಿಗೆ. ನಾನು ಸೇವ್ ಮಾಡಿ ಇಟ್ಟಿದ್ದೇನೆ, ನನಗೆ ಈಗ ನೆನಪೆಲ್ಲ ಹೆಸರು ಬರುವುದಿಲ್ಲ. ಕೂರ್ತಿಜೆ ಆಗಿರ್ಬೇಕು ಅವರು, ಒಂದೇ ಮಗ ತೀರಿ ಹೋದ, ಹಾಗೆ ಒಂದು 14 ವರ್ಷ ಆಯ್ತು. ಅದೇ ರೀತಿ ಬಾಕಿ ಅವರು ಮಾಡ್ಬೋದಲ್ಲ ಮೇಡಮ್. ಈಗ ಮೊನ್ನೆ ನಂತೂರಲ್ಲಿ ಒಂದು ಹೊಂಡದಿಂದಾಗಿ ಆ ಬಸ್ ಡ್ರೈವರ್ ಅವನ ಸಮಯ ಪ್ರಜ್ಞೆಯಿಂದ ಅವನ ಜೀವ ಬದುಕಿತು, ಇಲ್ಲದ್ರೆ ಅವನ ಮನೆಯಲ್ಲಿ ಇವತ್ತು ಕಣ್ಣೀರು ಇರ್ತಿತ್ತು. ದ್ವಿಚಕ್ರ ವಾಹನ ಸವಾರ, ಮಕ್ಕಳಿಗೆ ತಂದೆ ಇಲ್ಲ, ಹೆಂಡತಿಗೆ ಗಂಡ ಇಲ್ಲ, ಈ ಪರಿಸ್ಥಿತಿ ಇವರಿಂದಾಗಿ ಆಗ್ತದೆ ಹೇಳುವಾಗ ಇವರಿಗೆ ಸರಿಯಾದ ಬುದ್ಧಿ ಬರಬೇಕಾದರೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ಬಿಸಿ ಆಗದೆ ಬೆಣ್ಣೆ ಕರಗದು. ಸರಿಯಲ್ಲ ಮೇಡಮ್? ಹಾಗಾದ್ರೆ ಬಿಸಿ ಮಾಡುವುದು ಯಾರು? ನಾವು ನಾಗರಿಕರು, ನಾವು ತೆರಿಗೆ ಪಾವತಿಸುವವರು, ಸಾಮಾಜಿಕ ಸೇವೆ ಮಾಡುವ ಸಂಘಟನೆಗಳು. ನಾವು ಇವರಿಗೆ ಬಿಸಿ ಮಾಡಿ ಇವರ ಬೆಣ್ಣೆಯನ್ನು ನಾವು ಕರಗಿಸ್ಬೇಕು. ಅಂತ ದಿನ ಬರುವವರೆಗೆ ನಮ್ಮ ಈ ಇಲಾಖೆಗಳು, ನಮ್ಮ ಆಡಳಿತ ಸುಧಾರಣೆ ಆಗುದಿಲ್ಲ. ಇವಾಗ ಏನಂದ್ರೆ ಪ್ರತಿಭಟನೆ ಮಾಡಿದ್ರು ಕೂಡ ಏನು ಸಂಬಂಧಪಟ್ಟ ಹೆದ್ದಾರಿ ಇಲಾಖೆಯವರು ಕೂಡ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ. ನಾನು ನಿಮ್ಗೆ ಡೈರೆಕ್ಟ್ ಆಗಿ ಹೇಳಿದ್ದೆ, ಗಿಟಿಭಟನೆಗೆ ಅವರೆಲ್ಲ ಕೇರ್ ಮಾಡುವುದಿಲ್ಲ. ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಿ ಅವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡ್ಬೇಕು. ಅದು ನಿಮ್ಮ ಈಗ ಟಿವಿ ಕಾರ್ಯಕ್ರಮದ ಮುಖಾಂತರ ದಯವಿಟ್ಟು ಮೆಸೇಜ್ ಕೊಡಿ. ಅದಕ್ಕೆ ನಾನು ನನ್ನ ನಂಬರ್ ಕೊಟ್ರೆ, ನನ್ನ ಹೆಸರು ಹೇಳಿದರೆ ನಾನು ಕದಿರಿಯಲ್ಲಿ ಇರುವುದು, ನಾನು ಅವರಿಗೆ ಗೈಡ್ ಮಾಡ್ತೇನೆ ಹೇಗೆ ಅಂತೇಳಿ. ಆದ್ರೆ ಒಂದು 2 ವರ್ಷ ಕೋರ್ಟಿಗೆ ನಲಿಬೇಕಾಗ್ತದೆ. ನಾವು ಕಡಿಮೆ ನಲಿಲಿಕ್ಕೆ, ಯಾರ ಮೇಲೆ ನಾವು ಕೇಸ್ ಹಾಕ್ತೇವೆ ಅವರು 2 ವರ್ಷದಲ್ಲಿ 24 ಸಾರಿ ಹೋಗ್ಬೇಕು, ನಾವು ಹೋಗ್ಲಿಕ್ಕೆ 2 ಸಾರಿ ಕೇಸ್ ಹಾಕಿದವರು. ಆದರೆ ಅದಕ್ಕೆ ಬೇಕಾದ ಸಾಕ್ಷಿಯನ್ನು, ಪುರಾವೆಯನ್ನು, ಫೋಟೋ ವಿಡಿಯೋವನ್ನು ನಾವು ಸಂಗ್ರಹಿಸಿ ಇಡಬೇಕು. ಅಗತ್ಯ ಬಿದ್ದರೆ ನೀವು ನನ್ನ ಹೆಸರು ಹೇಳಿ ಸಾಕ್ಷಿ ಹೇಳಲಿಕ್ಕೂ ನಾನು ಬರ್ತೇನೆ ಅಂತ ಕೇಸ್ ಹಾಕಿದ್ದೇನೆ. ಮತ್ತೆ ಈ ಮಾರ್ಗದ ರಸ್ತೆ ಬದಿಯಲ್ಲಿ ಮರ ಎಲ್ಲ ಇರ್ತದೆ, ಅದು ಬಸ್ಸಿನ ಮೇಲೆ, ಲಾರಿಯ ಮೇಲೆ ಬೀಳ್ತದೆ. ಇವರ ಇಲಾಖೆ ಇಂಜಿನಿಯರ್ಗಳು ಕಾರಲ್ಲಿ ಜೀಪಲ್ಲಿ ಹೋಗಿ ಅಂತ ಡೇಂಜರ್ ಇದ್ದ ಮರಗಳನ್ನು ಯಾಕೆ ನೋಡುವುದಿಲ್ಲ? ಮರ ಕಡಿಯುವುದು ಬೇಡ, ಅದರ ಗೆಲ್ಲುಗಳನ್ನು ತೆಗಿಸಬಹುದಲ್ಲ. ಈಗ ಬೆಂಗಳೂರಲ್ಲಿ ಎಷ್ಟು ಮಂದಿ ಸಾಯ್ತಾರೆ ಸಿಟಿ ಒಳಗಡೆ. ಜನರಿಂದ ಇದಕ್ಕೆ ಏನು ರಿಯಾಕ್ಷನ್ ಸಿಗದಿದ್ದಾರೆ, ಜನರಿಂದ ಏನ್ ಹೇಳ್ತಾರೆ, ನಾವು ಅದರ ಬಗ್ಗೆ ನಾವು ಸೀರಿಯಸ್ನೆಸ್ ಇಲ್ಲದಿದ್ದಾರೆ ನಮ್ಗೆ ಜನರಿಗೆ, ನಮ್ಮ ಇಲಾಖೆಗಳು ಮತ್ತೆ ನಮ್ಮ ಜನಪ್ರತಿನಿಧಿಗಳು ಏನು ಮಾಡ್ಲಿಕ್ಕೆ ಅವರು ಹೋಗುದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತುಂಟು, ನಾವೆಲ್ಲ ಕಾರ್ಕಳದ ಗೊಮ್ಮಟೇಶ್ವರನಾಗೆ ಎಲ್ಲ ಈ ಕಿವಿ ಎಲ್ಲ ಮುಚ್ಕೊಂಡು ಕುತ್ಕೊಂಡ್ರೆ ಆಗುದಿಲ್ಲ.
ಪ್ರತಿಭಟನೆ ಮಾಡಿ ನಾವು ಜನರಿಗೆ ಸುದ್ದಿ ಮುಟ್ಟಿಸ್ತೇವೆ. ತಾವು ಮಾಧ್ಯಮದವರು ಸಹಾಯ ಮಾಡ್ತೀರಿ. ಮೊನ್ನೆ ಬೈಪಾಸ್ ರೋಡ್ ಅಲ್ಲಿ ಡಿವೈಎಫ್ಐ ಮಾಡಿದರು, ಮತ್ತೆ ಇವತ್ತಿನ ದಾರಿ ಒಂದು ಮೀಟಿಂಗ್ ಆಗ್ತಾ ಇದೆ, ಸರಿ. ಆದರೆ ಜನರು ಹೇಳುವ ತನಕ ನಿದ್ದೆಯಿಂದ ಇದು ಕಷ್ಟ. ನೀವು ಕಾರ್ಯಕ್ರಮ ಮಾಡಿದ್ದಕ್ಕೆ ನಿಮ್ಗೆ ಇದರ ಬಗ್ಗೆ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೇನೆ, ಧನ್ಯವಾದ ಹೇಳ್ತೇನೆ. ಓಕೆ ಸರ್. ಆದರೆ ನಿಮ್ಮ ಕಾರ್ಯಕ್ರಮದ ಮುಖಾಂತರ ಮೆಸೇಜ್ ಕೊಡಿ. ಕ್ರಿಮಿನಲ್ ದಾವೆಗಳನ್ನು ಹೂಡಬೇಕು. 2-3 ವರ್ಷದಲ್ಲಿ ಕೇಸ್ಗಳು ಮುಗೀತವೆ. ಆ ಕುಟುಂಬಕ್ಕೆ ಪರಿಹಾರ ಸಿಗ್ತದೆ 100%. ನಾನು ಉದಾಹರಣೆ ಕೊಟ್ಟೆ, 1 ಕೋಟಿ ಕೇಳಿದರೆ 50 ಲಕ್ಷ ಆದರೂ ಪಡಿಬಹುದು. ಬರೀ 3 ಸಾಕ್ಷಿ ಮತ್ತೆ ಒಂದು 4-6 ಫೋಟೋ. ಆದ ಕಾರಣ ನೀವು ಇದೊಂದು ಮೆಸೇಜ್ ಅನ್ನು ತಮ್ಮ ಕಾರ್ಯಕ್ರಮದಲ್ಲಿ ಕೊಡಿ. ನಿಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಯಶಸ್ವಿ ಕೋರುತ್ತೇನೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವಾಗ ಅವರು ಏನು ಸಾಮಾಜಿಕ ಹೋರಾಟಗಾರರು ಎಲ್ಲ ರೀತಿಯ ತೊಂದರೆಗಳನ್ನು ಎದುರಿಸುವಂತಹ ಛಾತಿ ಬೇಕು. ಅಂತಹ ಛಾತಿ ಇರುವವರಲ್ಲಿ ಕೆಲವು ಮಂದಿ. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಬುದ್ಧಿ ಹೇಳಲಿಕ್ಕೆ 1000 ಮಂದಿ ಸಿಗ್ತಾರೆ, ಆದ್ರೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಯಾರೂ ಸಿಗುವುದಿಲ್ಲ, ಯಾರು ಮುಂದೆ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಕೋರ್ಟಿಗೆ ಅಲ್ದಾಡಬೇಕಲ್ಲ ಅಂತ ಹೇಳಿ. ಕೋರ್ಟಿನ ಬಗ್ಗೆ ಸಾಮಾನ್ಯ ಜನರಿಗೆ ಒಂದು ತಪ್ಪು ಅಭಿಪ್ರಾಯ ಇದೆ, ಒಂದು ತಪ್ಪು ಕಲ್ಪನೆ ಇದೆ. ಪ್ರತಿ ಸಲ ಕೋರ್ಟಿಗೆ ಹೋಗ್ಬೇಕು. ಏನು ಇಲ್ಲ, ಒಬ್ಬ ಕಂಪ್ಲೇನೆಂಟಿಗೆ ಕೋರ್ಟಿಗೆ ಹೋಗ್ಲಿಕ್ಕೆ ನಿಮ್ಗೆ 2 ಬಾರಿ ಸಿಗ್ಬಹುದು. ಒಂದೇ ಬಾರಿಯಲ್ಲಿ ಮುಗಿದ್ರೂ ಮುಗೀತು, 2ನೇ ಬಾರಿ ಅಂತೂ ಮುಗಿತದೆ, ಅದರಲ್ಲಿ ಡೌಟ್ ಏನಿಲ್ಲ. ಆದ್ರೆ ಆರೋಪಿ ಆಗಲ್ಲ, ಆತ ಪ್ರತಿ ವಾಯ್ದಕ್ಕೂ ಕೋರ್ಟಿಗೆ ಹೋಗ್ಲೇಬೇಕು. ನಮ್ಗೆ ಏನು ಖರ್ಚಿಲ್ಲ, ನಮ್ಮ ಪರವಾಗಿ ವಾದ ಮಾಡ್ಲಿಕ್ಕೆ ಅಲ್ಲಿ ಸರ್ಕಾರಿ ಅಭಿಯೋಜಕರು ಇದ್ದಾರೆ. ಜನರ ಮನಸ್ಸಲ್ಲಿ ಏನಿರುದು, ಸಾಕ್ಷಿ ಹಾಕಿದರೆ ನಮಗೆ ಕೋರ್ಟಿಗೆ ಅಲ್ದಾಡಿಸ್ತಾರೆ. ಈ ಕೋರ್ಟಿನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬೆಳಿಗ್ಗೆ 11 ಗಂಟೆಗೆ ಬನ್ನಿ ಅಂತ ಹೇಳಿ ಸಮಸ್ಯೆ ಕೊಟ್ಟಿರ್ತಾರೆ, ನಿಮ್ಮನ್ನು ಮಧ್ಯಾಹ್ನ 2 ಗಂಟೆವರೆಗೆ ಕಾಯಿಸ್ತಾರೆ. ಇದು ಸಮಸ್ಯೆ. ನೀವು ಕರೆಕ್ಟಾಗಿ ನೀವು 12 ಗಂಟೆಗೆ ಬನ್ನಿ, ನಿಮ್ಮ ಸಾಕ್ಷ್ಯ ಹೇಳಿ 12 ಗಂಟೆಗೆ ಹೋಗಿ. ಈ ರೀತಿಯ ಒಂದು ಸಿಸ್ಟಮ್ ಕೋರ್ಟಲ್ಲೂ ಬಂದ್ರೆ ಜನರಿಗೆ ಅಷ್ಟೊಂದು ಸಮಸ್ಯೆ ಆಗುದಿಲ್ಲ. ಆದ್ರೆ ಕೋರ್ಟ್ ಸಹ ಅದಕ್ಕೆ ಸಮಯ ನಿಗದಿ ಮಾಡ್ಲಿಕ್ಕೆ ಆಗುದಿಲ್ಲ. ಕೋರ್ಟ್ ದಿನ ನಿಗದಿ ಮಾಡ್ತದೆ, ಸಮಯ ನಿಗದಿ ಮಾಡೋದಿಲ್ಲ. ಒಂದು ವೇಳೆ ಕೇಸ್ ಟ್ರಯಲ್ ಇದೆ ಹೇಳಿದ ಕೂಡಲೇ ನೀವು ಸಾಮಾನ್ಯವಾಗಿ ಟ್ರಯಲ್ ಕೇಸುಗಳು ನಡೆಯುವುದೇ ಮಧ್ಯಾಹ್ನ 3 ಗಂಟೆಯ ನಂತರ. ನೀವು ಆ 3 ಗಂಟೆಗೆ ಸಮನ್ಸ್ ಕೊಡಿ, 3 ಗಂಟೆಗೆ ಕೊಡಿ. ನೀವು ಅದಕ್ಕಿಂತ ಮೊದಲಿನ ಏನು ಕಾಲಾನ್ ಇರ್ತದೆ ಅದನ್ನು ನೀವು 11 ಗಂಟೆಯಿಂದ 2 ಗಂಟೆ ಒಳಗೆ ಕಾಲಾನ್ ಮುಗಿಸಿ. ಅವಕಾಶ ಸಿಕ್ಕಿದ್ರೆ ಯಾವುದಾದ್ರೂ ಕೇಸನ್ನು ಪ್ರೆಸೆಂಟ್ ಇದ್ದಂತ ಕೇಸನ್ನು ನೀವು ಟ್ರಯಲ್ ಮಾಡಿ. ಆರೋಪಿಯಾಗಿ ಪ್ರೆಸೆಂಟ್ ಇರ್ತಾನೆ, ಸಾಕ್ಷಿಗಳೇನಾದ್ರೂ ಬಂದಿದ್ರೆ ಅದನ್ನು ಟ್ರಯಲ್ ಮಾಡಿ. ಇಲ್ಲದ್ರೆ ಟ್ರಯಲ್ ಟೈಮನ್ನೇ ನೀವು ಮಧ್ಯಾಹ್ನ ನಂತರಕ್ಕೆ ನಿಲ್ಲಿಸಿ, 3 ಗಂಟೆಗೆ ಇರಿಸಿ. 3 ರಿಂದ 5ರವರೆಗೆ ನೀವು ಟ್ರಯಲ್ ಟೈಮ್ ಅಂತ ಇಟ್ಕೊಳ್ಳಿ. ಆವತ್ತು ಒಂದು ಕೇಸನ್ನು ನೀವು 2 ಕೇಸನ್ನು ಟ್ರಯಲ್ಗೆ ತಗೊಳ್ಳಿ, ಸಮಸ್ಯೆ ಇಲ್ಲ. ಜನರು ಆರಾಮವಾಗಿ ಕೋರ್ಟಿನ ಬಗ್ಗೆ ಗೌರವ ಹೆಚ್ಚುತ್ತದೆ. ಇಡೀ ದಿವಸ ನಾವು ಕೋರ್ಟಿಗೆ ಅಲ್ದಾಡಬೇಕು ಅಂತ ಹೇಳಿ ನೀವು ಮಧ್ಯಾಹ್ನ ಅಂತ ಹೇಳಿದ್ರೆ ಅವ್ರು ಮಧ್ಯಾಹ್ನದವರೆಗೆ ಕೆಲಸ ಮಾಡಿ ಮತ್ತೆ ಕೋರ್ಟಿಗೆ ಬರ್ತಾನೆ 3 ಗಂಟೆಗೆ. ಇಲ್ಲ ನೀವು ಮಧ್ಯಾಹ್ನದ ಟೈಮನ್ನು 1 ಗಂಟೆಗೆ ಊಟದ ವಿರಾಮ ತಗೊಳ್ಳಿ. 1 ಗಂಟೆಗೆ ಬಿಟ್ಟರು 11 ರಿಂದ 1 ಕೇವಲ ಕೇಸನ್ನು ಕಾಲನ್ ಮಾಡ್ಕೊಂಡು ಹೋಗಿ, ಟ್ರಯಲ್ ಮಾಡಬೇಡಿ, ಕಾಲನ್ ಮಾಡ್ಕೊಂಡು ಹೋಗಿ. ಈ ಅಕ್ಯೂಸ್ಡ್ ಪ್ರೊಡ್ಯೂಸ್ ಅದೆಲ್ಲ ಆ ಟೈಮಲ್ಲಿ ಇಟ್ಕೊಳ್ಳಿ. ಮಧ್ಯಾಹ್ನ ನಂತರ 2 ಗಂಟೆ ನಂತರ 2 ರಿಂದ 5 ಆ 3 ಗಂಟೆಯ ಅವಧಿಯಲ್ಲಿ ನೀವು ಕೋರ್ಟಿನಲ್ಲಿ ಪ್ರಕರಣವನ್ನ ವಿಚಾರಣೆಗೆ ತಗೊಳ್ಳಿ. ಸ್ಪಷ್ಟವಾಗಿ ಟೈಮ್ ಮೆನ್ಷನ್ ಮಾಡಿ, 2 ಗಂಟೆಗೆ ನಿಮ್ಗೆ, 3 ಗಂಟೆಗೆ ಇಂಥವರಿಗೆ, 4 ಗಂಟೆಗೆ ಇಂಥವರಿಗೆ ಅಂತ ಹೇಳಿ. 1 ಗಂಟೆಯಲ್ಲಿ ಕನಿಷ್ಠ ಪಕ್ಷ 4 ಮಂದಿ ಸಾಕ್ಷಿದಾರರನ್ನು ವಿಚಾರಣೆ ಮಾಡ್ಲಿಕ್ಕೆ ಆಗತ್ತೆ ಕನಿಷ್ಠ. ಆ ರೀತಿಯಾಗಿ ನೀವು ಸಮನ್ಸ್ ಕೊಡ್ತಾ ಹೋಗಿ. ನೀವೊಂದು ಅದನ್ನು ಆ ರೀತಿಯ ಟ್ರಯಲ್ ಎಜೆಂಡಾ ಮಾಡ್ಕೊಂಡು ಹೋದ್ರೆ ಕೋರ್ಟಿನ ಬಗ್ಗೆ ಜನರಿಗೂ ವಿಶ್ವಾಸ ಮೂಡ್ತದೆ. ಜನರು ಕೋರ್ಟ್ ಪ್ರಕ್ರಿಯೆಯಲ್ಲಿ ಹೆಚ್ಚು ಭಾಗವಹಿಸ್ತಾರೆ, ಇಲ್ಲಾಂದ್ರೆ ಬರ್ಲಿಕ್ಕೆ ಒಪ್ಪುವುದಿಲ್ಲ. ಸರ್, ಸುದ್ದಿಗೊಂದು ಗುದ್ದು ಮುಂದುವರಿಸುವ. ಇದೀಗ ಸುದ್ದಿಗೊಂದು ಗುದ್ದುವಿನಲ್ಲಿ ಚಿಕ್ಕ ವಿರಾಮ.
Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Mart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theatres are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222-5533. Ideal Ice Cream, Milky Way to your heart. With a variety of fruits and flavored with rich crunch and chips, they treat your taste buds. Ideal Ice Cream. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.
ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ವಿರಾಮದ ಬಳಿಕ ಸುದ್ದಿಗೊಂದು ಗುದ್ದುವಿಗೆ ಮತ್ತೊಮ್ಮೆ ಸ್ವಾಗತ. ಸರ್, ಇವಾಗ ಏನಂದ್ರೆ ಏನು ರಾಷ್ಟ್ರೀಯ ಹೆದ್ದಾರಿಗಳ ಏನು ರಸ್ತೆ ಸಮಸ್ಯೆಗಳು ಇದೇ ರೀತಿ ಆದ್ರೆ ಒಳ ರಸ್ತೆಗಳ ಪರಿಸ್ಥಿತಿ ಹೇಗಿರ್ಬೋದು ಅಂತ. ಅಲ್ಲ, ಒಳ ರಸ್ತೆಗಳನ್ನು ನಿರ್ವಹಣೆ ಮಾಡ್ತಾ ಇಲ್ಲ. ಒಳ ರಸ್ತೆಗಳನ್ನು ನಿರ್ವಹಣೆ ಮಾಡ್ತಿಲ್ಲ. ಕನಿಷ್ಠ 5 ವರ್ಷಗಳಿಗೊಮ್ಮೆ ಒಳ ರಸ್ತೆಗಳನ್ನು ನಿರ್ವಹಣೆ ಮಾಡಬೇಕು. ಅದನ್ನು ಮಾಡ್ತಾನೆ ಇಲ್ಲ. ಕೆಲವೊಂದು ಒಳ ರಸ್ತೆಗಳು ಅಲ್ಲಿ ಡಾಮರ್ ಇದೆಯಾ, ಜಲ್ಲಿ ಇದೆಯಾ, ಏನಿದೆ ಅಂತ ನೋಡ್ಲಿಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ಮಂಗಳೂರು ಸಿಟಿ ಒಳಗೆ ಏನಾಗಿದೆ ಅಂತ ಹೇಳಿದ್ರೆ ಬಹುತೇಕ ಒಳ ರಸ್ತೆಗಳನ್ನೆಲ್ಲ ಕಾಂಕ್ರೀಟೀಕರಣ ಮಾಡಿದ್ದಾರೆ. ಈ ಕಾಂಕ್ರೀಟೀಕರಣ ಮಾಡಿದರೆ ಹೌದು, ಅದಕ್ಕೆ ಬದಿಯಲ್ಲಿ ಚರಂಡಿ ವ್ಯವಸ್ಥೆ ಮಾಡಲಿಲ್ಲ. ಅದರ ಆ ಗ್ಯಾಪ್ ಹಾಗೆ ಇರಿದೆ. ಯಾರಾದ್ರೂ ಸೈಡಿಗೆ ಹೋಗಿ ಟೈರ್ ಏನಾದ್ರು ಸಿಕ್ಕಾಕೊಂಡ್ರೆ ಅವ ಅಲ್ಲಿ ಪಲ್ಟಿ ಹೊಡೆಯುವುದೇ. ಅಂತ ಪರಿಸ್ಥಿತಿಯಲ್ಲಿ ಇಲ್ಲ ಒಳ ರಸ್ತೆಗಳಿವೆ. ಮತ್ತೆ ಬೇರೆ ಪ್ರಮುಖ ರಸ್ತೆಗಳು ಸಹ ಅಷ್ಟೇ. ಅಲ್ಲಿ ಹೊಂಡ ಬಿದ್ದರೆ ಅದನ್ನು ರಿಪೇರಿ ಮಾಡುವವರಿಲ್ಲ. ಮಹಾನಗರ ಪಾಲಿಕೆ ಅದನ್ನು ನಿರ್ವಹಣೆ ಮಾಡ್ತಾ ಇಲ್ಲ. ಯಾಕಂದ್ರೆ ಒಳ ರಸ್ತೆಗಳೆಲ್ಲ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟದ್ದು. ಮತ್ತೆ ಜಿಲ್ಲಾ ರಸ್ತೆಗಳು ಮಾತ್ರ PWDಗೆ ಸಂಬಂಧಪಟ್ಟದ್ದು. ಮತ್ತೆ ನಿಮ್ಗೆ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟದ್ದು. ರಾಜ್ಯ ಹೆದ್ದಾರಿಗಳಾಗ್ಲಿ ಒಳ ರಸ್ತೆಗಳಾಗ್ಲಿ PWDಗೆ ಸಂಬಂಧಪಟ್ಟದ್ದು. PWD ಇಲಾಖೆಯಲ್ಲಿ ಆ ವ್ಯವಸ್ಥೆ ಇಲ್ಲ, ರಸ್ತೆ ನಿರ್ವಹಣೆ ಮಾಡುವಂತ ವ್ಯವಸ್ಥೆ ಇಲ್ಲ. ಅವ್ರದ್ದು ಏನು ಇದ್ರು ಸಹ ಪ್ಯಾಚ್ ವರ್ಕಿನ ಕೆಲಸ ಬಿಟ್ಟರೆ ಬೇರೆ ಕೆಲಸ ಇಲ್ಲ. ಯಾಕಂದ್ರೆ ದುಡ್ಡಾಗುವುದು ಪ್ಯಾಚ್ ವರ್ಕ್ ಅಲ್ಲಿ, ದುಡ್ಡಾಗುವುದೇ ಪ್ಯಾಚ್ ವರ್ಕ್ ಅಲ್ಲಿ. ಅದರಿಂದಾಗಿ ಅವರು ಅದನ್ನೇ ಮಾತ್ರ ಮಾಡೋದು. ಅದು 2 ದಿವಸಕ್ಕೆ ಬಾಳಿಕೆ ಬರ್ತದೆ. ಈಗ ಒಳ ರಸ್ತೆಗಳಲ್ಲಿ ಒಳ ರಸ್ತೆಯನ್ನ ಕಾಂಕ್ರೀಟ್ ಹಾಕಿ ಎಲ್ಲ ಮಾಡ್ತಾರೆ, ಆದ್ರೆ ಚರಂಡಿ ವ್ಯವಸ್ಥೆ ಇಲ್ಲ. ಚರಂಡಿ ವ್ಯವಸ್ಥೆ ಮಾಡ್ಲೇ ಇಲ್ಲ. ಸಾಮಾನ್ಯವಾಗಿ ನಿಮ್ಗೆ ಸುರಿಗೆ ನೀವು ಚರಂಡಿ ವ್ಯವಸ್ಥೆ ಮಾಡಬೇಕು. ಚರಂಡಿ ರಸ್ತೆಯಲ್ಲಿ ಅದು ಹೋಗ್ತದೆ. ಚರಂಡಿ ವ್ಯವಸ್ಥೆ ಮಾಡಿ ಈ ರಸ್ತೆಯನ್ನು ಕಾಂಕ್ರೀಟೀಕರಣ ಮಾಡು. ಚರಂಡಿ ಮತ್ತು ರಸ್ತೆಯನ್ನು ಒಂದೇ ಸಂದರ್ಭದಲ್ಲಿ ಮಾಡಿದ್ರೆ ಅದೇ ಕೆಲಸದಲ್ಲಿ ಮುಗೀತದೆ. ಆದ್ರೆ ಇವರು ರಸ್ತೆಗೊಂದು ಟೆಂಡರ್ ಕರೀತಾರೆ, ಚರಂಡಿಗೊಂದು ಟೆಂಡರ್ ಕರೀತಾರೆ. 2 ಟೆಂಡರು, 2 ಕಮಿಷನ್. ಚರಂಡಿ ಪ್ಲಸ್ ರಸ್ತೆ ಅಂತ ಹೇಳಿ ಟೆಂಡರ್ ಕರೆದ್ರೆ ಒಂದೇ ಕಮಿಷನ್ ಅಲ್ಲಿ ಹೋಗ್ತದೆ. ಇದು 2 ಕಮಿಷನ್ ಹೊಡಿಬೇಕಲ್ಲ. ಅದಕ್ಕೆ ಬೇಕಾಗಿ ಈ ವ್ಯವಸ್ಥೆಯನ್ನು ಮಾಡ್ಕೊಂಡಿರೋದು. ಆದ್ರಿಂದಾಗಿ ಇದು ಈ ರಸ್ತೆ ದುರವಸ್ಥೆ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಅಂದ್ರೆ ಅವರು ಕಮಿಷನ್ ದಂಧೆ ಹೊಡಿಲಿಕ್ಕೇನೆ ಈ ರೀತಿ. ಖಂಡಿತವಾಗಿ ಅದಕ್ಕೆ ಬೇರೆ ಡೌಟೇ ಇಲ್ಲ. ರಾಜೀವ್ ಗಾಂಧಿ ಅವರು ಒಂದು ಕಾಲದಲ್ಲಿ ಹೇಳಿದ್ದಾರೆ, ನಾವು ಸೆಂಟ್ರಲ್ ಗವರ್ಮೆಂಟ್ ಇಂದ 1 ರೂಪಾಯಿ ಗಳಿಸಿದ್ರೆ 15 ಪೈಸೆ ಹೋಗಿ ಜನರಿಗೆ ಮುಟ್ತದೆ ಅಂತ ಹೇಳಿ. ಅಂದ್ರೆ 85% ಹಣವನ್ನು ದಾರಿ ಮಧ್ಯೆ ಹೊಡೆಯಲಾಗುತ್ತೆ ಅಂತ ಹೇಳಿ. ಬಿಜೆಪಿ ಸರ್ಕಾರ ಇರುವಾಗ ಕಾಂಗ್ರೆಸ್ ಅವರು ಹೇಳಿದ್ರು 40% ಕಮಿಷನ್, 40% ಕಮಿಷನ್ ಅಂತ ಹೇಳಿ. ಈಗ ಬಿಜೆಪಿ ಅವರು ಹೇಳ್ತಿದ್ದಾರೆ 60% ಕಮಿಷನ್, 70% ಕಮಿಷನ್ ಅಂತ ಹೇಳಿ. ಅಂತಿಂತ ಕಮಿಷನ್ ವ್ಯವಹಾರ ಇಲ್ಲದೆ ಯಾವುದೇ ಸರ್ಕಾರಿ ಕಾಮಗಾರಿಗಳಿಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಇವಾಗ ಏನು ನಮ್ಮ ಜೊತೆ ಏನು GK ಭಟ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಏನು ರಾಷ್ಟ್ರೀಯ ಹೆದ್ದಾರಿ ಆಗಲಿ ಅಥವಾ ಒಳ ರಸ್ತೆಗಳಾಗಲಿ ಏನು ಹೊಂಡಗುಂಡಿಗಳಿಂದ ತುಂಬಿ ಹೋಗಿರುವಂತದ್ದು, ಈ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮ್ಮ ರಾಜಕೀಯ ಪಕ್ಷಗಳಿಗೆ ಬೇಡದಕ್ಕೆಲ್ಲ ಇವರು ಬಂದು ಮಾಡ್ಲಿಕ್ಕೆ ಇದು ಮಾಡ್ಲಿಕ್ಕೆಲ್ಲ ಯೋಗ್ಯತೆ ಉಂಟು. ಜನರ ಕಷ್ಟ ನಷ್ಟಗಳಿಗೆ ಜೀವ ಪ್ರಾಣಿ ಆಗ್ತದೆ, ಅಂಗವಿಕಲ ಆಗ್ತದೆ. ಈ ಹೊಂಡಗುಂಡಿ ತುಂಬಿಸುವ ವಿಷಯದಲ್ಲಿ ಯಾವ ರಾಜಕೀಯ ಪಕ್ಷಗಳಿಗೂ ಇಲ್ಲ, ಎಲ್ಲ ಒಂದೇ. ನೋಡಿ, ಈಗ ಮೊನ್ನೆ ತಾನೇ ಈ ಒಂದು ಹೈವೇಯಲ್ಲಿ ನಿನ್ನೆ ತಾನೇ ಮುಕ್ಕದಲ್ಲಿ ಒಬ್ಬ ಆಕ್ಸಿಡೆಂಟ್ ಅಲ್ಲಿ 2 ವೀಲರ್ ಆಗಾಗ
ಜೀವಹಾನಿ ಆಗ್ತಾ ಉಂಟು. ಏರ್ಪೋರ್ಟ್ ರಸ್ತೆ ಇರ್ಬೋದು, ನಗರದ ರಸ್ತೆ ಇರ್ಬೋದು, ಪಂಪೆಟ್ ಕಂಕನಾಡಿ ಇರ್ಬೋದು, ಹೇಳಲಿಕ್ಕೆ ಕೇಳುವವರಿಲ್ಲ. ರಾಷ್ಟ್ರೀಯ ಹೆದ್ದಾರಿ, PW, ನಗರ ಪಾಲಿಕೆ ಯಾವುದು ಏನು ರೆಸ್ಪಾನ್ಸ್ ಅನ್ನು ಮಾಡ್ತಾ ಇಲ್ಲ. ಮಳೆ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಪಕ್ಕದ ರಾಜ್ಯದಲ್ಲಿರುವ ಕೇರಳದಲ್ಲಿರುವ ಗ್ರಾಮಾಂತರ ರಸ್ತೆಗಳನ್ನು ಇವ್ರು ನೋಡಿ ಬರ್ಲಿ. ಬೇರೆ ದೇಶಕ್ಕೆ ಹೋಗುದು ಬೇಡ, ನಮ್ಮಿಂದ ಒಂದು 25 ಕಿಲೋಮೀಟರ್ ದೂರಕ್ಕೆ ತಲಪಾಡಿಗೆ ಹೋದ್ರೆ ಒಳ್ಳೊಳ್ಳೆ ರಸ್ತೆಗಳನ್ನು ಕೇರಳದಲ್ಲಿ ಕಾಣಬಹುದು. ಅಂದ್ರೆ ನಮ್ಮ ಇಲ್ಲಿ ಏನು ಕಳಪೆ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡ್ತಾರೆ, ಕಳಪೆ ಗುಣಮಟ್ಟದ ಕಾಮಗಾರಿ, ಭ್ರಷ್ಟಾಚಾರ, ರಾಜಕಾರಣಿಗಳ ಅಡ್ಜಸ್ಟ್ಮೆಂಟ್ ಎಲ್ಲ ಆಯ್ತು. ಯಾಕಂದ್ರೆ ರಿಪೇರಿಯಲ್ಲಿ ಜಾಸ್ತಿ ವರ್ಷ ರಿಪೇರಿ ಮಾಡ್ತಾ ಹೋದ್ರೆ ಅದೊಂದು ಆದಾಯದ ಆಗ್ತದಲ್ಲ, ಒಂದು ಇನ್ಕಮ್ ಆಗ್ತದಲ್ಲ ಕಾಂಟ್ರಾಕ್ಟರ್ಗೆ, ರಾಜಕಾರಣಿಗಳಿಗೆಲ್ಲ. ಹಾಗಾಗಿ ಅದರ ಬಗ್ಗೆ ಲಕ್ಷಾಂತರ ಕೋಟಿ ಗಟ್ಟಲೆ ಇನ್ನು ರಿಪೇರಿಗೆ ಬೇಕು. ಇಡೀ ಕರ್ನಾಟಕದಲ್ಲಿ ರಸ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆಯ್ತಾ. ಇದು ಎಲ್ಲರೂ ಇದರಲ್ಲಿ ಸಮಭಾಗಿಗಳು, ಬಿಜೆಪಿ, ಕಾಂಗ್ರೆಸ್ ದಳ ಯಾರಿದ್ರು ಸಹ ಒಂದೇ. ಸರ್, ಇವಾಗ ಹೊಂಡ ಗುಂಡಿಗೆ ಮುಕ್ತಿ ಯಾವಾಗ ಸಿಗ್ತದೆ ಅಂತ? ಬಹುಶಃ ನಾವು ಸತ್ತ ಮೇಲೆ ಇರ್ಬೋದು. ಯಾಕಂದ್ರೆ ಯಾರು ಸರ್ಕಾರ ಬಂದ್ರು ಇದರ ಬಗ್ಗೆ ಕಾಳಜಿ ಇಲ್ಲ. ಯಾಕಂದ್ರೆ ಪರ್ಸೆಂಟೇಜ್ ಕಮಿಷನ್ ಬಗ್ಗೆ ಎಲ್ಲ ಒಂದು ಗುಣಮಟ್ಟದ ಕಾಮಗಾರಿ ಮಾಡ್ಲಿಕ್ಕೆ ಇವರಿಗೆ ಸಂಕಟ. ಜನರು ಕೇಳುದಿಲ್ಲ. ಯಾಕಂದ್ರೆ ನಮ್ಮಂತವ್ರು ಕೋಮು ಗಲಭೆ ನಮ್ಮ ಜಿಲ್ಲೆಯ ಜನ ಅದಕ್ಕೆ ಬಂದ್ ಮಾಡ್ಲಿಕ್ಕೆ, ಗಲಾಟೆ ಮಾಡ್ಲಿಕ್ಕೆ ಹೋಗ್ತಾರಲ್ಲದೆ ಇಂಥದ್ದ ಒಳ್ಳೆ ಅವರ ಮನೆಯ ಕುಟುಂಬದವರೇ ಸಾಯುವ ಪರಿಸ್ಥಿತಿ ಬಂದು ಆದ್ರೂ ಯಾರು ಮಾತಾಡುದಿಲ್ಲ. ಅದೇ ನಮ್ಮ ಬುದ್ಧಿವಂತರ ಜಿಲ್ಲೆ ಹಣೆಬರಾಗಿದೆ. ನಾನೊಂದು ರಾಷ್ಟ್ರೀಯ ಜಿಲ್ಲಾ ಸುರಕ್ಷಾ ಸಮಿತಿ ಸದಸ್ಯನಾಗಿ ಮೀಟಿಂಗ್ ಅಲ್ಲಿ ಆಗಾಗ ಇವರ ಚುಚ್ಚುತ್ತಾ ಇದ್ದೇನೆ. ಬಟ್ ಒಂದು ಕತ್ತೆ ಎದುರುಗಡೆ ಸಂಗೀತ ಬಾರಿಸಿದಾಗ ಆಗಿದೆ ಅಧಿಕಾರಿಗಳಿಗೆ. ಇವತ್ತು ಸಹ ಫೋನ್ ಮಾಡಿದೆ ಅಧಿಕಾರಿಗೆ, ನಗರ ಪಾಲಿಕೆ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ, ಪಂಪೆಲ್, ಕಂಕನಾಡಿ, ಉರುವ ಸ್ಟೋರ್, ಲೇಡಿಲಲ್ಲ ಇದು ಕದ್ರಿ ಕಂಬಳ ರಸ್ತೆಗಳದ್ದು ನೋಡಿ ಅಂತ ಕೇಳುವವರಿಲ್ಲ, ಹೇಳುವವರಿಲ್ಲ ಮೇಡಮ್. ಎಲ್ಲಾ ಹೊಂಡ ಗುಂಡಿಗಳಿಂದ ತುಂಬಿ ಹೋಗಿರುವಂತ. ಹೌದು, ಶಾಸಕರು ಇಲ್ಲ, ಮಾಜಿ ಕಾರ್ಪೊರೇಟರ್ಗಳು ಇಲ್ಲ, ಓಟ್ ಕೇಳಲಿಕ್ಕೆ ಬರುವ ಯಾವ ನಾಯಕರು ಈಗ ಇಲ್ಲ, ಎಲ್ಲ ಅಡಗಿ ಕೂತಿದ್ದಾರೆ. ನಾಚಿಕೆ ಆಗ್ಬೇಕು ನಮ್ಮ ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳಿಗೆ. ಓಕೆ ಸರ್, ಥ್ಯಾಂಕ್ ಯು. ನೋಡಿ, ಇದಕ್ಕೆ ಒಂದೇ ಒಂದು ಪರಿಹಾರ ಏನಂತ ಹೇಳಿದ್ರೆ, ರಸ್ತೆ ಗುಂಡಿಗಳ ದೆಸೆಯಿಂದ ಅಪಘಾತಗಳು ಸಂಭವಿಸಿ ಜೀವ ಹಾನಿ ಆದರೆ, ಇಲ್ಲಂದ್ರೆ ಯಾರಿಗಾದರೂ ಮಾರಣಾಂತಿಕ ಗಾಯಗಳಾದರೆ ಹೇಗೂ ಪೊಲೀಸರು ಕೇಸು ದಾಖಲಿಸಿಕೊಳ್ಳುವುದು ಮಾಡಲೇಬೇಕು. ಕೇಸು ದಾಖಲಿಸಿಕೊಳ್ಳುವ ಸಂದರ್ಭದಲ್ಲಿ ಒಂದು ಅಪರಾಧಿಗಳು ಯಾರು ಅಂತ ಹೇಳಿ ಈ PWD ಇಲಾಖೆ, ಇಲ್ಲದ್ರೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ, ಇಲ್ಲದ್ರೆ ಮಹಾನಗರ ಪಾಲಿಕೆ ಇಂಜಿನಿಯರಿಂಗ್ ವಿಭಾಗ, ಇದರ ಪ್ರಮುಖರನ್ನು ಅಪರಾಧಿಗಳಂತ ಗುರುತಿಸಬೇಕು. ಗುರುತಿಸಿ ಅವರಿಗೆ ಒಂದು ಪೊಲೀಸ್ ನೋಟಿಸ್ ಕೊಡಬೇಕು. ನೋಡಿ, ಈ ರೀತಿಯ ಅಪಘಾತ ನಿಮ್ಮ ನಿರ್ಲಕ್ಷ್ಯದಿಂದ ಆಗಿದೆ. ಆದ್ದರಿಂದ ಈ ನಿರ್ಲಕ್ಷ್ಯಕ್ಕೆ ನೀವು ಹೊಣೆ. ನಿಮ್ಮ ಮೇಲೆ ನಾವು ಕೇಸು ದಾಖಲಿಸಿಕೊಂಡಿದ್ದೇವೆ. ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ನೀವು ವ್ಯವಹರಿಸಿಕೊಳ್ಳಿ. ಈಗ ನಾವು ನಿಮ್ಮನ್ನು ಬಂಧಿಸುವುದು ಅದು ಇದು ಯಾವ ಪ್ರಕ್ರಿಯೆಯನ್ನು ಮಾಡುವುದಿಲ್ಲ. ನೋಟಿಸ್ ಕೊಡ್ತೇವೆ, 35+2 ಅಲ್ಲಿ ನೋಟಿಸ್ ಕೊಡ್ತೇವೆ. ಆ ನೋಟಿಸ್ಗೆ ನೀವು ಉತ್ತರ ಕೊಡಿ, ಹೌದಾ ಅಲ್ವಾ, ನೀವು ಹೌದಾ ಅಲ್ವಾ ಅಂತೇಳಿ. ನಾನಲ್ಲ, ಅದು ಬೇರೆಯವರು. ಯಾರು? ಕಾಂಟ್ರಾಕ್ಟರು. ಏನು ಅಡ್ರೆಸ್ಸು, ಹೆಸರು ಹೇಳು, ಅಡ್ರೆಸ್ ಹೇಳು, ಅವನಿಗೆ ಕೊಡ್ತೇವೆ ನೋಟಿಸು. ಅದನ್ನು ಮೇಲುಸ್ತುವಾರಿ ವಹಿಸ್ಕೊಂಡು ಅವನು ಯಾರು, ಇನ್ಸ್ಪೆಕ್ಷನ್ ಮಾಡಿದವನು ಯಾರು, ಆ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಇನ್ಸ್ಪೆಕ್ಷನ್ ಮಾಡಿದವನು ಆ ಫೈಲ್ ಯಾರಿಗೆ ಟೆಂಡರ್ ಆಗಿದೆ, ಯಾರು ಇನ್ಸ್ಪೆಕ್ಷನ್ ಮಾಡಿದ್ದಾನೆ, ಯಾರ ಹೆಸರಿಗೆ ಬಿಲ್ ಹೋಗಿದೆ ಫೈಲು, ಆಟೋಮೆಟಿಕ್ಲಿ ಆ ಫೈಲು ತಂದ್ರೆ ಅಷ್ಟೋ ಮಂದಿಯನ್ನು ಸೇರಿಸಿ ಒಂದು ಚಾರ್ಜ್ ಶೀಟ್ ಮಾಡಿದರೆ ಅಷ್ಟೋ ಮಂದಿ ಕೋರ್ಟಿಗೆ ಅಲ್ದಾಡ್ತಾ ಇರಬೇಕು. ಒಮ್ಮೆ ಮಾಡಿದರೆ ಒಂದು ಅಪಘಾತಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಕರಣಕ್ಕೆ ಆ ರೀತಿಯ ಒಂದು ಕಠಿಣ ಕ್ರಮವನ್ನು ಕೈಗೊಂಡ್ರೆ ಎಲ್ಲ ಅಧಿಕಾರಿಗಳಿಗೆ ಬಿಸಿ ಮುಡ್ತದೆ. ಯಾಕಂತ ಹೇಳಿದರೆ ಕಾಂಟ್ರಾಕ್ಟರು ಟೆಂಡರ್ ವಹಿಸ್ಕೊಳ್ತಾನೆ, ಕೆಲಸಗಾರನ ನೇಮಿಸ್ತಾನೆ, ಕೆಲಸ ಮಾಡಿಸ್ತಾನೆ. ಕೆಲಸ ಮಾಡಿದ ಮೇಲೆ ಅದನ್ನು ಇಂಜಿನಿಯರ್ ಬರ್ತಾನೆ, ಪರಿಶೀಲನೆ ಮಾಡ್ತಾನೆ. ಕೆಲಸ ಮಾಡುವ ಸಂದರ್ಭದಲ್ಲಿ ಇಂಜಿನಿಯರ್ ಆಗಾಗ ಬಂದು ಪರಿಶೀಲನೆ ಮಾಡಬೇಕು. ಅದರ ಗುಣಮಟ್ಟವನ್ನು ಪರಿಶೀಲಿಸ್ತಾ ಇರಬೇಕು. ಅವರು ಮಾಡುವುದಿಲ್ಲ, ಯಾಕಂದ್ರೆ ಅವರಿಗೆ ಕಮಿಷನ್ ಹೋಗ್ತದೆ, ಹಾಗೆ ಅವರು ಮಾಡುವುದಿಲ್ಲ. ಇವರು ಮಾಡ್ಕೊಂಡು ಹೋಗ್ತಾರೆ. ಫೈನಲ್ ಆಗಿ ಬಂದು ಒಂದು ರಿಪೋರ್ಟ್ ಕೊಡ್ತಾರೆ. ಅಲ್ಲಿ ಚಂದ ಇರ್ತದೆ ರಸ್ತೆ, ಹೊಸದಾಗಿ ಮಾಡಿದ ರಸ್ತೆ ಚಂದ ಇರ್ತದೆ, ಮಾಡಿ ಕೊಡ್ತಾರೆ. ಬಿಲ್
ಪಾಸ್ ಆಗ್ತದೆ. ನಿರ್ವಹಣೆಗೆ ಕಾಂಟ್ರಾಕ್ಟರ್ ಸಿಗುವುದಿಲ್ಲ ನಿಮಗೆ, ನಿರ್ವಹಣೆಗೆ ಕಾಂಟ್ರಾಕ್ಟರ್ ಸಿಗುವುದಿಲ್ಲ. ಅಲ್ಲಿ ಒಂದು ಹೊಂಡ ಬಿತ್ತು, ಯಾರಿಗೆ ಹೇಳ್ತೀರಿ? ಕಾಂಟ್ರಾಕ್ಟರ್ ನಿಮಗೆ ಸಿಗುವುದಿಲ್ಲ. ಸ್ಥಳೀಯ ಕಾರ್ಪೊರೇಟರ್ ಫೋನ್ ಎತ್ತುವುದಿಲ್ಲ, ಮಹಾನಗರ ಪಾಲಿಕೆಯಲ್ಲಿ ರೆಸ್ಪಾನ್ಸ್ ಇಲ್ಲ, ಆ ಹೊಂಡಕ್ಕೆ ಯಾರು ಒಬ್ಬ ಬಿದ್ದು ಸತ್ತ. ಆ ಸಂದರ್ಭದಲ್ಲಿ ಅಷ್ಟೂ ಮಂದಿಯ ಮೇಲೆ ಒಂದು ಕೇಸು ದಾಖಲು ಮಾಡಿಕೊಂಡ್ರೆ ನಿರ್ಲಕ್ಷ್ಯ ಯಾರದು ಅಂತ ಹೇಳಿ. ನೀವು ಹೊಂಡದಲ್ಲಿ ಒಬ್ಬ ಬಿದ್ದು ಸತ್ತ ಅಂತ ಹೇಳಿದರೆ ಆ ಸವಾರನ ನಿರ್ಲಕ್ಷ್ಯ ಖಂಡಿತ ಆಗುವುದಿಲ್ಲ. ಆ ಹೊಂಡಕ್ಕೆ ಯಾರು ಕಾರಣರಾದವರು ಅವರಾಗ್ತಾರೆ. ಅದರಿಂದ ಅಷ್ಟೋ ಮಂದಿಯ ಮೇಲೆ ಒಂದು ಕೇಸು ಮಾಡಿ ಅದಕ್ಕೆ ನೀವು ವ್ಯಾಪಕವಾದ ಪಬ್ಲಿಸಿಟಿ ಕೊಡಿ. ವ್ಯಾಪಕವಾದ ಜನರಿಗೂ ಗೊತ್ತಾಗಲಿ, ಓ ಈ ರೀತಿಯಾಗಿ ಏನಾದ್ರೆ ನಾವು ಈ ರೀತಿಯಾಗಿ ಮಾಡಬೇಕು ಅಂತೇಳಿ. ಆಗ ಇಂತಹ ಒಂದು ಕಳಪೆ ಕಾಮಗಾರಿಗೆ ಮುಕ್ತಿ ಸಿಗ್ತದೆ. ಇಂಜಿನಿಯರ್ಗಳು ಜಾಗೃತರಾಗ್ತವೆ. ಓ ನನ್ನ ಮೇಲೆ ಒಂದು ಕೇಸ್ ಆಗುತ್ತೆ, ಇನ್ನೇನಾದ್ರು ಹೆಚ್ಚು ಕಡಿಮೆ ಆದರೆ ನಾವು ಅದರ ಕಾಮಗಾರಿಯ ಗುಣಮಟ್ಟವನ್ನು ನೋಡಬೇಕು. ಅವ್ರು ಎಷ್ಟು ಕಮಿಷನ್ ಕೊಟ್ಟು ತಗೊಳ್ಳಿ, ಅದರ ಕಾಮಗಾರಿಯ ಗುಣಮಟ್ಟನಾದ್ರೂ ನಾವು ನೋಡ್ತೇವೆ. ಕೇವಲ ಆಫೀಸಲ್ಲಿ ಕೂತು ಫೈಲ್ಗೆ ಸಿಗ್ನೇಚರ್ ಮಾಡುವುದಲ್ಲ, ಅದನ್ನು ಸ್ಪಾಟಲ್ಲಿ ಬಂದು ಮಾಡಬೇಕು. ಅದನ್ನೆಲ್ಲ ಮಾಡಿದ್ರೇ ಇಂತಹ ಒಂದು ಹೊಂಡ ಗುಂಡಿ ರಸ್ತೆಗಳಿಗೆ ಮುಕ್ತಿ ಸಿಗ್ಬೋದು ಅಂತ. ಮತ್ತೆ ಪ್ರತಿ ವರ್ಷಕ್ಕೊಮ್ಮೆ ಆದ್ರೆ ಆ ಒಂದು ರಸ್ತೆಯನ್ನು ನಿರ್ವಹಣೆ ಮಾಡ್ತಾ ಹೋಗ್ಬೇಕು. ಪ್ರತಿ ವರ್ಷಕ್ಕೊಮ್ಮೆ. ಇಲ್ಲಿ ಮಳೆಗಾಲ ಬರ್ತದೆ, ಮಳೆಗಾಲ ಅಲ್ಲ, ಇವರು ರಸ್ತೆ ನಿರ್ವಹಣೆ ಮಾಡೋದು ಯಾವಾಗ ಗೊತ್ತಾ ನಿಮಗೆ? ಮಳೆ ಆರಂಭವಾದಾಗ. ಮಳೆಗಾಲ ಆರಂಭವಾಗೋದು ಸಾಧಾರಣ ಮಾರ್ಚ್ ಏಪ್ರಿಲ್ ಅಲ್ಲಿ ಮಾಡೋದು. ಏಪ್ರಿಲ್ ಅಲ್ಲಿ ಮಾಡೋದು ಬೇಕಾದ್ರೆ ನೋಡಿ. ಯಾಕಂದ್ರೆ ಅದು ಸರ್ಕಾರದ ಫೈನಾನ್ಷಿಯಲ್ ಇಯರ್ನ ಸುರಿನ ತಿಂಗಳು. ನಿಮ್ಗೆ ಏಪ್ರಿಲ್ ಅಲ್ಲಿ ಇದು ಫೆಬ್ರವರಿಲಿ ಬಜೆಟ್ ಆಗುತ್ತೆ, ಮಾರ್ಚ್ ಏಪ್ರಿಲ್ 1ರಿಂದ ಬಜೆಟ್ ಕಮೆನ್ಸ್ ಆಗುತ್ತೆ, ದುಡ್ಡು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಇವ್ರು ಕೆಲಸ ಸ್ಟಾರ್ಟ್ ಮಾಡೋದು. ಹಾಗೆ 15 ದಿವಸಕ್ಕೆ ಮಳೆ ಬರ್ಲಿಕ್ಕೆ ಶುರು ಆಗ್ತದೆ. ಪೂರ್ವ ಮುಂಗಾರು ಮಳೆ ಬರ್ತದೆ, ಅಲ್ಲಿಗೆ ಮುಗೀತು ಕತೆ. ಅದ ನಂತರ ನೀವು ಅಕ್ಟೋಬರ್ ನವೆಂಬರ್ ಅಲ್ಲಿ ನೀವು ಟೆಂಡರ್ ಕರೆದು, ಅಕ್ಟೋಬರ್ ಅಲ್ಲಿ ಟೆಂಡರ್ ಕರೀರಿ, ನವೆಂಬರ್ ಅಲ್ಲಿ ಕೆಲಸ ಮಾಡಿ. ಕನಿಷ್ಠ ನಿಮಗೆ 4 ತಿಂಗಳು 5 ತಿಂಗಳು ಮಳೆಗಾಲದ ಮಳೆ ತೊಂದರೆ ಇಲ್ಲ, ಆ ರಸ್ತೆ ಅದೇ ರೀತಿ ಸುದೃಢವಾಗಿರ್ತದೆ. ಅದು ಮಳೆಗಾಲವನ್ನು ತಾಳಿಕೊಳ್ತದೆ, ಏನು ತೊಂದರೆ ಆಗುವುದಿಲ್ಲ. ಅದನ್ನು ಮಾಡಲ್ಲ. ಯಾವುದೇ ರಸ್ತೆ ಕಾಮಗಾರಿಗಳನ್ನು ನೀವು ಮಾಡುವುದಾದ್ರೆ ನೀವು ಅಕ್ಟೋಬರ್ ನವೆಂಬರ್ ಈ ತಿಂಗಳಲ್ಲಿ ಮಾಡಬೇಕು. ಆ ತಿಂಗಳು ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಸುಮಾರು 6 ತಿಂಗಳ ಕಾಲ ನಿಮಗೆ ಆ ರಸ್ತೆಗೆ ಮಳೆಯ ಹೊಡೆತ ಇಲ್ಲ. ಆದ್ದರಿಂದ ಆ ಸಂದರ್ಭದಲ್ಲಿ ಎಲ್ಲ ವಾಹನಗಳು ಸಂಚರಿಸಿ ಸಹಜವಾಗಿಯೇ ಆ ರಸ್ತೆ ಸುದೃಢ ಆಗುತ್ತೆ. ಸುದೃಢವಾದಂಥ ರಸ್ತೆಗೆ ಯಾವ ರೀತಿಯ ಮಳೆ ಬಂದರೂ ಸಹ ಅದು ತಾಗಿಕೊಳ್ತದೆ. ಅದರಿಂದಾಗಿ ನೀವು ಆ ಸಂದರ್ಭದಲ್ಲಿ ಮಾಡಬೇಕು. ಆದರೆ ಆ ಸಂದರ್ಭದಲ್ಲಿ ಮಾಡೋದು ಇವ್ರು ಮಾಡೋದು ಫೆಬ್ರವರಿಯಲ್ಲಿ. ಯಾಕಂತ ಹೇಳಿದ್ರೆ ಅವರ ಉದ್ದೇಶವೇ ಸ್ಪಷ್ಟ, ನಮಗೆ ಆಗಿಂದ ಹಾಗೆ ಕೆಲಸ ಸಿಗಲೇಬೇಕು. ನಾವು ಕಾಂಟ್ರಾಕ್ಟರ್ಗಳಿಗೆ ಟೆಂಡರ್ ವಹಿಸಿಕೊಡ್ಲೇಬೇಕು, ಇಷ್ಟು ಮೊತ್ತದ ಟೆಂಡರ್ ಆಗಲೇಬೇಕು. ಕಾಂಟ್ರಾಕ್ಟರ್ಗಳಿಗೆ ಕೆಲಸಗಾರರನ್ನು ಇಟ್ಟುಕೊಳ್ಬೇಕಾದ್ರೆ ಅವರಿಗೆ ಕೆಲಸ ಕೊಡಬೇಕು, ಇಲ್ಲ ಅವ್ರನ್ನ ಸಾಕುವುದು ಯಾರು? ಅವರಿಗೆ ಕೆಲಸ ಕೊಡೋದಿದ್ರೆ ಈ ರೀತಿಯ ವ್ಯವಸ್ಥೆಗಳು ಆಗಬೇಕು. ಏನು ಇವಾಗ ರಸ್ತೆ ಸಮಸ್ಯೆ ಬಗ್ಗೆ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ರು ಕೂಡ ಹೆದ್ದಾರಿ ಇಲಾಖೆ ಯಾಕೆ ಮೌನ ವಹಿಸಿದೆ ಅಂತ ನೋಡಿ. ಎಷ್ಟೇ ದೊಡ್ಡ ಪ್ರತಿಭಟನೆ ಮಾಡಿ ಹೆದ್ದಾರಿ ಇಲಾಖೆಯವರು ಅವರ ಆಫೀಸ್ ಬಿಟ್ಟು ಹೊರಗೆ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಹೊರಗೆ ಬಂದರೆ ಎಲ್ಲಿ ನಮಗೆ ಜನ ಅದೇ ಜಲ್ಲಿಕಲ್ಲಿಂದ ಹೊಡಿತಾರ ಎನ್ನುವ ಹೆದರಿಕೆ ಅವರಿಗೆ ಇದ್ದೇ ಇರ್ತದೆ. ಯಾಕಂತ ಹೇಳಿದ್ರೆ ಅವರಿಗೆ ಸ್ಪಷ್ಟವಾಗಿ ಗೊತ್ತಿರ್ತದೆ ಇದು ನಮ್ಮ ನಿರ್ಲಕ್ಷ್ಯದಿಂದ, ನಮ್ಮ ತಪ್ಪಿನಿಂದ ಆಗಿರುವಂತ ತೊಂದರೆಗಳು. ಆ ತೊಂದರೆಯನ್ನು ಅನುಭವಿಸುವುದು ಸಾರ್ವಜನಿಕರು. ಆದ್ದರಿಂದಾಗಿ ಅವರ ಆಕ್ರೋಶವನ್ನು ನಾವು ಫೇಸ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಮತ್ತೆ ಒಂದು ವೇಳೆ ಸ್ಥಳಕ್ಕೆ ಬಂದು ಅದನ್ನು ಅವರಿಗೆ ತಿಳಿ ಹೇಳಿ ನಾವು ಅದನ್ನು ರಿಪೇರಿ ಮಾಡ್ತೇವೆ ಅಂತ ಹೇಳಿದ್ರು, ಅದಕ್ಕೆ ಸಂಬಂಧಪಟ್ಟು ಏನು ಪೇಪರ್ ವರ್ಕ್ ಆಗಬೇಕಾ, ಅದಕ್ಕೆ ಸಾಕಷ್ಟು ಸಮಯ ಇರ್ತದೆ. ನಾವು ಅಲ್ಲಿ ಟೈಮ್ ಬಾಂಡ್ ಕೊಡ್ಲಿಕ್ಕೆ ಆಗುದಿಲ್ಲ. ನಾವು 15 ದಿವಸದಲ್ಲಿ ಮಾಡ್ತೇವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ.
ಆಗ ನಾವು ಕೊಟ್ಟ ಮಾತಿಗೆ ತಪ್ಪಬೇಕಾಗ್ತದೆ. ಮತ್ತೆ 15 ದಿವಸ ಬಿಟ್ಟು ಪುನಃ ಪ್ರತಿಭಟನೆ ಮಾಡಿದ್ರೆ, ಮತ್ತೆ ಪ್ರತಿಭಟನೆಗೆ ಜನ ಇಳಿದ್ರೆ ಮತ್ತೆ ಇವರಿಗೆ ಹೋಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ನೀವು 15 ದಿವಸ ಮುನ್ನೆ ಹೇಳಿ ಹೋಗಿದ್ದೀರಿ ಅಂತ ಹೇಳಿ. ನಿಮಗೆ ಎಲ್ಲಿವರೆಗೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಈ ಗ್ರಾಮ ಸಭೆಗಳು ಅಂತ ಆಗ್ತದೆ. ಅದು ಕಂಪಲ್ಸರಿ ಆಗಬೇಕು. ಗ್ರಾಮ ಸಭೆಗಳು 3 ತಿಂಗಳಿಗೊಮ್ಮೆ ಗ್ರಾಮ ಸಭೆಗಳು ಆಗ್ಬೇಕಂತ ಹೇಳಿ ವರ್ಷಾನುಗಟ್ಟಲೆ ಗ್ರಾಮ ಸಭೆಗಳನ್ನ ಕರೆಯುವುದಿಲ್ಲ. ಯಾಕಂದ್ರೆ ಒಂದು ಗ್ರಾಮ ಸಭೆಯಲ್ಲಿ ಏನು ನಿರ್ಣಯ ಆಗಿದೆ ಅದು ಆ ವರ್ಷದಲ್ಲಿ ಕಾರ್ಯಗತ ಆಗುವುದೇ ಇಲ್ಲ. ಅದು ಪುನಃ ಗ್ರಾಮಸ್ಥರು ಗಲಾಟೆ ಮಾಡ್ತಾರೆ ಅಂತೇಳಿ ಗ್ರಾಮ ಸಭೆಯನ್ನೇ ಕರೀದಿಲ್ಲ. ಅದೇ ಗ್ರಾಮ ಸಭೆ ಕರೆದಿದ್ದೇವೆ, ಅದರಲ್ಲಿ ಭಾಗವಹಿಸಿದ್ದಾರೆ ಅಂತೇಳಿ ಒಂದು ಪಟ್ಟಿ ಮಾಡಬೇಕಲ್ಲ, ಅದು ಪಟ್ಟಿ ಮಾಡಿ ಕಳಿಸ್ತಾರೆ ಅವರು ಸಂಬಂಧಪಟ್ಟ ಇಲಾಖೆಗೆ. ನಾವು ಗ್ರಾಮ ಸಭೆ ಮಾಡಿದ್ದೇವೆ ಅಂತ ಎಲ್ಲಿ ಪುಸ್ತಕದಲ್ಲಿ. ಈ ರೀತಿಯ ವ್ಯವಸ್ಥೆಗಳು ಈ ಆಡಳಿತ ವ್ಯವಸ್ಥೆಯಲ್ಲಿದೆ. ಯಾಕಂದ್ರೆ ಆಡಳಿತದಲ್ಲಿ ಬಿಗಿ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಇಂಥೆಲ್ಲ ನ್ಯೂನ್ಯತೆಗಳು ಇರೋದು. ಸಾರ್ವಜನಿಕವಾಗಿ ಜನರನ್ನ ಮೋಸ ಮಾಡುವಂತಹ ಪ್ರಕ್ರಿಯೆಗಳು ನಡೀತಾ ಇರ್ತದೆ ಅಂತ ಹೇಳಿ. ಸರ್, ಇವಿಷ್ಟು ಮಾಹಿತಿ ನೀಡಿದ ನಿಮಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಸುದ್ದಿಗೊಂದು ಗುದ್ದು. ನಿರಂತರ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions.
Devadas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. Be Devadas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222-5533. Ideal ice cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal ice cream. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ.